ಭೌತಿಕ ಸವಲತ್ತುಗಳಲ್ಲಿ ಕಾರಣೀಕರ್ತರಾಗಿದ್ದಾರೆ. ತದನಂತರದ ಕುಮಾರ್ ಜೆ ಆಚಾರ್ಯ, ಇವರು ಸುಮಾರು 7 ವರ್ಷಗಳ ಕಾಲ SDMC ಅಧ್ಯಕ್ಷರಾಗಿ ಶಾಲೆಯ ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಸ್ವತಃ ತಾವೇ ಶಾಲೆಯ ಕೆಲವೊಂದು ರಿಪೇರಿಗಳನ್ನು ಅವರೇ ಬಂದು ಮಾಡಿಕೊಡ್ತಾ ಇದ್ರು. ಅಂದರೆ ಶಾಲೆ ಮೇಲೆ ತುಂಬ ಅಭಿಮಾನ ಇದ್ದುಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ರು. ಇತ್ತೀಚೆಗೆ ಈಗ ಪ್ರಸ್ತುತ ಇರುವಂಥ ಅಧ್ಯಕ್ಷರು ಶ್ರೀಮತಿ ಸಂಗೀತಾ, ಈಗಾಗಲೇ ಅವರ ಕಾರ್ಯವೈಖರಿ ನಮಗೆಲ್ಲ ಗೊತ್ತಾಗಿದೆ. ನಮ್ಮ ಶತಮಾನ ನಡೆಸಬೇಕು ಅನ್ನುವಂಥ ಉದ್ದೇಶದಲ್ಲಿದೆ. ಸಭೆ ಆದಂದಿನಿಂದ ಒಂದು ದೇಣಿಗೆ ಸಂಗ್ರಹಕ್ಕಾಗಿ ತನ್ನ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಇಡೀ ಊರಿಗೆ ನಮ್ಮ ಶಾಲಾ ವಿಜ್ಞಾಪನಾ ಪತ್ರ ಹಂಚುವಲ್ಲಿ ರಾತ್ರಿ 10 ಗಂಟೆವರೆಗೂ ಮನೆ ಮನೆ ಭೇಟಿ ಮಾಡಿ ದೇಣಿಗೆ ಸಂಗ್ರಹಿಸುವಲ್ಲಿ ಎಲ್ಲರ ನಮ್ಮ ಶಾಲಾ ವಿಷಯ ಮಾಹಿತಿಯನ್ನು ಹರಡುವಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ. ಇವರೆಲ್ಲರಿಗೂ ನಮ್ಮ ಶಾಲಾ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ನಿಮ್ಮ ಸಹಕಾರ ಇನ್ನು ಮುಂದೆಯೂ ನಮ್ಮ ಶಾಲೆಗೆ ದೊರಕ್ತಾ ಇರಲಿ. ದೇವರು ನಿಮಗೆ ಸದಾ ಅನುಗ್ರಹ ನೀಡಲಿ ಅಂತೇಳಿ ಬೇಡಿಕೊಳ್ತಿದ್ದೇನೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿರುವಂತಹ ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ ಶಾಸಕರು ಇವರು ಆಗಮಿಸಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶಾಸಕರಿಂದ ಈಗ SDMC ಅಧ್ಯಕ್ಷರುಗಳು, ಹಿಂದೆ ಕರ್ತವ್ಯ ನಿರ್ವಹಿಸಿದವರು, ಪ್ರಸ್ತುತ ನಿರ್ವಹಿಸುತ್ತಿರುವಂತಹ ಶ್ರೀಮತಿ ಸಂಗೀತಾ, ಇವರೆಲ್ಲರೂ ಕೂಡ ಮಾನ್ಯ ಶಾಸಕರಿಂದ ಒಂದು ಗೌರವಾರ್ಪಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಶಾಲೆಯ ಪ್ರಗತಿಯಲ್ಲಿ SDMC ಕೂಡ ಪಾತ್ರ ಬಹಳ ಹಿರಿದಾದದ್ದು. ಇದನ್ನು 4 ಮಂದಿ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸ್ವಯಂ ಸೇವಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಲಾಲಾಜಿ ಆರ್ ಮೆಂಡನ್ ಮಾಜಿ ಶಾಸಕರು ಇವರು ನಮ್ಮೊಂದಿಗಿದ್ದಾರೆ. ಎಲ್ಲ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಆತ್ಮೀಯ ವಿದ್ಯಾಭಿಮಾನಿಗಳೇ, PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರು ಜನರಲ್, ಮಲ್ಲಾರು, ಕಾಪು, ಉಡುಪಿ ಜಿಲ್ಲೆ, ಕರ್ನಾಟಕ. ಈ ಸಂಸ್ಥೆಯ ಶತಮಾನೋತ್ಸವ 100ರ ಸಂಭ್ರಮ, ಸೆಂಟನರಿ, ಈ ಒಂದು ಸಂಭ್ರಮದಲ್ಲಿ ನಾವೆಲ್ಲ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಿನ್ನೆ ಮತ್ತು ಇವತ್ತು ಈ ಕಾರ್ಯಕ್ರಮ ಆಗ್ತಾಯಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಈ ಭಾಗದ ಶಾಸಕ ಮಿತ್ರ ಆಗಿರುವಂಥ ಆತ್ಮೀಯರಾದ ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿ ಅವರೇ, ಸಭೆಯ ಅಧ್ಯಕ್ಷರಾಗಿ ಅವರು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಹೊಸಮಾರಿಗುಡಿ ದೇವಸ್ಥಾನ, ಯಾಕಂದರೆ ಈ ಒಂದು ಜಾಗ ನಮಗೆ ಹೊಸಮಾರಿಗುಡಿಯಿಂದ ಕೊಡುಗೆಯಾಗಿ ಬಂದಂಥ ಜಾಗ. ಆ ಪ್ರದೇಶದಲ್ಲಿ ನಾವು ಇವತ್ತು ಈ ಸಂಸ್ಥೆಯನ್ನು, ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಗೆ ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರಾದ ಸನ್ಮಾನ್ಯ ಮಡಿಕೆ ರತ್ನಾಕರ್ ಶೆಟ್ಟಿಯವರೇ, ಈಗಾಗಲೇ ವಿನಾಯಕ್ ಕುಮಾರ್ ಸರಕಿಯವರು ತನ್ನ ಅನಿಸಿಕೆಯನ್ನು ಹೇಳಿ ಶುಭಾಶಯ ಕೋರಿ ತೆರಳಿದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಗೆ ಉಪಸ್ಥಿತಿರುವಂಥ ನಮ್ಮ ಈ ಭಾಗದ ಪುರಸಭೆ ಸದಸ್ಯರಾಗಿರುವಂಥ ಶ್ರೀಮತಿ ಮೋಹಿನಿ ಶೆಟ್ಟಿಯವರೇ, ಮೊಹಮ್ಮದ್ ಸಾದಿಕ್ರವರೇ, ಶಾಬು ಸಾಹೇಬ್ರೆ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಮತಿ ಸುಧಾರವರೇ, ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸುಧಾಮ ಶೆಟ್ಟಿಯವರೇ, ಆಡಳಿತ ಸಂಘದ ಅಧ್ಯಕ್ಷರಾದ ಶ್ರೀಯುತ ಯೋಗೀಶ್ ಪೂಜಾರಿ ಅವರೇ, SDMC ಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಸಂಗೀತರವರೇ, ನಮ್ಮ ಶಾಲಾ ವಿದ್ಯಾರ್ಥಿ ನಾಯಕಿ ಧನ್ಯಶ್ರೀ ಅವರೇ, ಹಾಗೂ ಎಲ್ಲ ವಿದ್ಯಾರ್ಥಿ ಸಂಘದ ಸದಸ್ಯರೇ, ಊರಿನ ನಾಗರಿಕ ಬಂಧು ಭಗಿನಿಯರೇ, ಮುದ್ದು ಮಕ್ಕಳೇ, ಶಾಲಾ ಮಕ್ಕಳ ಪಾಲಕ ಪೋಷಕರೇ, ಹೆತ್ತವರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಎಲ್ಲರಿಗೂ ಹೃತ್ಪೂರ್ವಕವಾದಂಥ ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಒಂದು
ಸಂಘ ಸಂಸ್ಥೆಗೆ ಅಥವಾ ಇಂಥ ವಿದ್ಯಾಸಂಸ್ಥೆಗೆ ಅದಕ್ಕೆ ಒಂದು ವರ್ಷ ಆದರೆ ಅಥವಾ ಇಂಥ ಒಂದು ಹೊಸ್ತಿನಲ್ಲಿರುವಂಥ 100ನೇ ಶತಮಾನೋತ್ಸವದ ಈ ಒಂದು ಸಂಭ್ರಮದಲ್ಲಿ ಅದಕ್ಕೆ ಅದರ ಪರಿಪಕ್ವತೆ ಮೆಚ್ಯೂರಿಟಿ ಜಾಸ್ತಿ ಆಗ್ತದೆ. ಅದೇ ವ್ಯಕ್ತಿಗಳಿಗೆ ವರ್ಷ ಆದಷ್ಟು ಅವರ ಕ್ರಿಯಾಶೀಲತೆ ಕಡಿಮೆ ಆಗ್ತದೆ. ಇಂಥ ಸಂಸ್ಥೆ ಬಹುಶಃ ಬಹಳ ಕಷ್ಟ ದಿನಗಳಲ್ಲಿ ಶಾಲೆಯನ್ನು ನಮ್ಮ ಹಿರಿಯರು ತುಂಬ ಜನ ಪ್ರಾರಂಭ ಮಾಡಿದ್ದಾರೆ. ಆರಂಭ ದಿನಗಳಲ್ಲಿ ಶ್ರೀಯುತ ವಿಠಲ್ ಮಾಸ್ಟರ್ ಅವರು, ಸಂಜೀವ ಮಾಸ್ಟರ್ ಅವರ ನೇತೃತ್ವದಲ್ಲಿ ಶಾಲೆ ಪ್ರಾರಂಭ ಆಗಿತ್ತು. ಆನಂತರ ಆಗಿನ ಶಾಸಕರಾಗಿದ್ದು ಸನ್ಮಾನ್ಯ ಭಾಸ್ಕರ್ ಶೆಟ್ಟಿಯವರ ಸಹಕಾರ ಮತ್ತು ಹಿರಿಯರಾದ ಸನ್ಮಾನ್ಯ ರಾಘವ ಶೆಟ್ಟಿಯವರ ಹೆಂಡತಿಯ ಅಣ್ಣ ಬಹುಶಃ ಹಾಗೆ ಅವರೆಲ್ಲ ಸಹಕಾರ ಕೊಟ್ಟು ಈ ಸಂಸ್ಥೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಮಲ್ಲಾರು ಈ ಭಾಗದಲ್ಲಿ ಈಗಾಗಲೇ ಪ್ರಾಸ್ತಾವಿಕ ಮಾತಲ್ಲಿ ಹೇಳಿದಾಗೆ ಒಂದು ಎಲ್ಲ ಜಾತಿ ಧರ್ಮದವರ ಒಂದು ಸಾಮರಸ್ಯದ ಈ ವಿದ್ಯಾಸಂಸ್ಥೆ, ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ಉಳಿಸ್ಕೊಂಡು ಹೋಗುವಂಥ ಹೊಣೆಗಾರಿಕೆ ನಮ್ಮ ಊರಿನ ಈ ಭಾಗದ ಜನರಿಗಿದೆ. ಈಗಾಗಲೇ ನಾವು ವೇದಿಕೆಯಲ್ಲಿ ಸುಮಾರು ಜನ ಒಂದು 30-40 ಜನವರೆಗೆ ನಾವು ಗೌರವಿಸಿ ಸನ್ಮಾನಿಸಿದ್ದೇವೆ. ಹಿರಿಯ ಅಧ್ಯಾಪಕರನ್ನು, ಮುಖ್ಯೋಪಾಧ್ಯಾಯರನ್ನು, ನಿವೃತ್ತ ಶಿಕ್ಷಕರನ್ನು, ಈಗಿನ ಶಿಕ್ಷಕರನ್ನು, ಶಾಲಾ ಸಿಬ್ಬಂದಿಗಳನ್ನು, ಈ ಥರ ಆಯಾ ಕ್ಷೇತ್ರಗಳಲ್ಲಿ ಅವರು ದುಡಿಮೆ ಮಾಡಿದ್ದಕ್ಕಾಗಿ ಅವರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಇದು ಶತಮಾನೋತ್ಸವ ಹೊಸ್ತಿಲ ಕಾರ್ಯಕ್ರಮ. ಇಲ್ಲಿ ಎಲ್ಲರ ಸೇವೆ ಬಹುಶಃ ಅಮೂಲ್ಯವಾಗಿದೆ. ನಮ್ಮ ಮಿತ್ರರಾಗಿರುವಂಥ ಸುಧಾಮ್ ಶೆಟ್ಟರು, ಯೋಗೀಶ್ ಅವರು, ಸಂಗೀತರವರು, ನಮ್ಮ ಮುಖ್ಯೋಪಾಧ್ಯಾಯರು, ಅವರ ಇಡೀ ತಂಡ ಈ ಒಂದು ಶತಮಾನೋತ್ಸವವನ್ನು ಭಾರಿ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾಯಿದ್ದೇವೆ. ನಮ್ಮ ಕಾಪು ಮಾದರಿ ಶಾಲೆಗೆ ನಮಗೆ ಗೊತ್ತಿದ್ದ ಹಾಗೆ ಪಾಂಗಾಳದಲ್ಲಿ ಒಂದು ಶಾಲೆ ಇದೆ, ಸುಮಾರು 150 ವರ್ಷ. ಅದೇ ರೀತಿಯಲ್ಲಿ ಪಾದೂರಲ್ಲೊಂದು, ಆಗ ವಿದೇಶಿಗರು ಬಂದು ನಮ್ಮ ಊರಲ್ಲಿ ಅಥವಾ ನಮ್ಮ ದೇಶ ಸ್ವಾತಂತ್ರ್ಯಕ್ಕೆ ಪೂರ್ವದಲ್ಲಿ ಮಿಷನರಿಗಳು ಬಂದು ಕೆಲವು ಶಾಲೆಗಳನ್ನು ಮಾಡಿದರು. ಅದರಲ್ಲಿ ಪಾದೂರು ಶಾಲೆಗಳು ಒಂದು. ಹಾಗೆ ನಮ್ಮ ಕಾಪು ಮಾದರಿ ಶಾಲೆ ಕೂಡ ಸುಮಾರು ಹತ್ತಿರ ಈಗ 2012ರಲ್ಲಿ ಅದಕ್ಕೆ 100 ವರ್ಷ ತುಂಬಿತ್ತು. ಇವತ್ತು 25ರಲ್ಲಿದ್ದೇವೆ. ಹಾಗಾಗಿ 112-13 ವರ್ಷ ಕೂಡ ಅದಕ್ಕೆ ಕೂಡ ಆಗಿದೆ. ಇಂಥದ್ರಲ್ಲಿ ಸ್ವಲ್ಪ ಹಿರಿಯ ಶಾಲೆ. ಈ ಶಾಲೆ ಕೂಡ 100 ವರ್ಷವನ್ನು ದಾಟುವುದಂದರೆ ಅದಕ್ಕೆ ಒಂದು ಅದರದೇ ಆದ ಹಿನ್ನೆಲೆ ಇದೆ. ವಿಶೇಷವಾಗಿ ನಮ್ಮ ಸುಧಾ ಮೇಡಮ್ ಅವರು, ಯಾಕಂದರೆ ಮುಖ್ಯೋಪಾಧ್ಯಾಯ ಅವರ ಈ ಶಾಲೆಯಲ್ಲಿ 100ನೇ ವರ್ಷ ಸಂಭ್ರಮ ಆಚರಣೆ ಮಾಡುವಾಗ ಅವರಿಗೆ ಇನ್ನೂ 7 ವರ್ಷ ಇದೆ ಅವರ ನಿವೃತ್ತಿಗೆ. ಹಾಗಾಗಿ ಅದೊಂದು ಅದೃಷ್ಟ. ಯಾಕಂದರೆ ಅಂಥ ಒಂದು ಅವಕಾಶ ಸಿಗೋದು ಎಲ್ರಿಗೂ ಆ ಭಾಗ್ಯ ಸಿಗೋದಿಲ್ಲ. ಆ ಒಂದು ತಂಡಕ್ಕೆ ಇವತ್ತು ಸಿಕ್ಕಿದೆ. ಅಂಥದ್ದನ್ನು ನಾವು ಉಳಿಸ್ಕೊಳ್ಬೇಕು. ಈ ಶಾಲೆಯ ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಕೊಡಬೇಕು. ಯಾಕಂದರೆ ಇವತ್ತು ಆಧುನಿಕ ಯುಗ. ನಮಗೆಲ್ಲ ಗೊತ್ತಿದ್ದಾಗೆ ಒಂದು 25-30 ವರ್ಷಕ್ಕೆ ಹಿಂದೆ ಕಂಪ್ಯೂಟರ್ ನಮ್ಮ ಹತ್ರ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಟ್ಯಾಬ್ ಇರಲಿಲ್ಲ. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ನಮಗೆ ಸಂಪರ್ಕ ಸಾಧನ ಮಾಡಲಿಕ್ಕೆ ಬಹಳ ಬರೀ ಟೆಲಿಫೋನ್ ಮಾತ್ರ ಅಂಥ ಸ್ಥಿತಿ ಇತ್ತು. PP ಕಾಲ್ ಮಾಡಿದರೆ ನಾವು ಮತ್ತೆ 5 ನಿಮಿಷ ಬಿಟ್ಟು ನಮಗೆ ಫೋನ್ ಕನೆಕ್ಷನ್ ಮಾಡುವಂಥ ಕಾಲ ಇತ್ತು. ಇವತ್ತು ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಪ್ರಪಂಚ ಜಗತ್ತು ಹತ್ತಿರದ ಬರ್ತಾ ಇದೆ. ಯಾಕಂದರೆ ಇವತ್ತು 1 ನಿಮಿಷದಲ್ಲಿ ನಮ್ಮ ಜಗತ್ತಲ್ಲಿ ಎಲ್ಲೆಲ್ಲಿ ಏನಾಗ್ತದೆ ಅಂಥೇಳಿ ತಿಳಿಯಲಿಕ್ಕೆ ನಮಗೆ ಭಾರಿ ಸುಲಭ ಸಾಧನ ಇದೆ. TV ಕೂಡ ಇದೆ. ಆದರೆ ಮೊಬೈಲ್ ನಾವು ಎಲ್ಲಿ ಹೋದಾಗ ನಮ್ಮ ಜೊತೆಗೆ ಇದ್ದೇ ಇರ್ತದೆ. ಒಂದು ಕಾಲದಲ್ಲಿ ನಾವೇ ಮೊಬೈಲ್ ಸ್ವಲ್ಪ ದೂರ ಇದೆ ಅಂತ ಶಾಲಾ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀವಿ. ಆದರೆ ಈಗ ಅನಿವಾರ್ಯ ಪರಿಸ್ಥಿತಿ. ಮೊಬೈಲಲ್ಲೇ ಶಿಕ್ಷಣ ಮಾಡುವಂಥ ಕೊರೋನಾ ಬಂದಾಗ ಮೊಬೈಲ್ ಇಟ್ಕೊಂಡೇ ಪಾಠ ಕೇಳುವಂಥ ಸ್ಥಿತಿ ಕೂಡ ಬಂದಿತ್ತು. ಆನಂತರ ಸ್ವಲ್ಪ ಒಳ್ಳೆಯದಕ್ಕೆ ಅದನ್ನು ಬಳಕೆ ಮಾಡಬೇಕು. ಹಾಗಾಗಿ ಅದೇ ಒಂದು ಮೊಬೈಲೇ ಒಂದು ಚಟ ಆಗಬಾರ್ದು. ಬೇಕಾದಾಗ ಯೂಸ್ ಮಾಡಬೇಕು. ನಮಗೆ ಕೈ ಅಲ್ಲಿಗೆ ಹೋಗ್ತದೆ. ಆದರೆ ಅನಿವಾರ್ಯವಾಗಿ ಯಾವುದು ಬೇಕು ಬೇಡ ಅಂತೇಳಿ ತೀರ್ಮಾನ ಮಾಡೋದು ನಮ್ಮ ಕೈಯಲ್ಲಿ. ಅಂಥ ಸ್ಥಿತಿಯಲ್ಲಿ ಇವತ್ತು ಆಧುನಿಕ ಯುಗ ಇದೆ. ಅದಕ್ಕೆ ಸರಿಯಾಗಿ ನಮ್ಮ ಥರವನ್ನು ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು. ಜೊತೆಗೆ ಇಂಥ ಶಿಕ್ಷಕರು ಹಂಚಿದರು ಕಡಿಮೆ ಆಗದ ಆಸ್ತಿ ಅಂದರೆ ಅದು ವಿದ್ಯೆ ಅಂತ ಹೇಳ್ತಾರೆ. ಅದರಲ್ಲಿ ಯಾರೂ ಕಸಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂಥ ಅಮೂಲ್ಯ ವಿದ್ಯೆ ನಮಗೆ ನಮ್ಮ ಶಿಕ್ಷಕರನ್ನು ದಯಪಾಲಿಸ್ತಾರೆ. ಒಬ್ಬ ಹಿರಿಯ ಶಿಕ್ಷಕರು ಯಾರು ಹೇಗಿದ್ದಾರೆ ಅವರ ಅನುಭವವನ್ನು ನಮಗೆ ಹಂಚಿಕೊಂಡಾಗ ಹೊಸ ಶಿಕ್ಷಕರಿಗೂ ಹಳೆಯ ಹಿರಿಯ ಶಿಕ್ಷಕರಿಗೂ ತುಂಬ ವ್ಯತ್ಯಾಸ ಇರ್ತದೆ. ಅವರ ಅನುಭವವನ್ನು ನಮಗೆ ದಾರಿ ಇರ್ತಾರೆ. ಅದನ್ನು ನಾವು ಮುಂದಿನ ಜೀವನ ಪರ್ಯಂತ ನಮ್ಮ ಜೊತೆಗೆ ಅದು ಬರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ದೀಪದಂತೆ ಈ ಒಂದು ಹಂಚಿದರೂ ಕಡಿಮೆ ಆಗದ ಆಸ್ತಿ ಅಂದರೆ ವಿದ್ಯೆ ಅಂತ ಹೇಳ್ತೀವಿ. ಆ ವಿದ್ಯೆ ನಮ್ಮ ಜೀವನ ಪರ್ಯಂತ ನಮಗೆ ದಾರಿದೀಪವಾಗಿ ನಮ್ಮ ಜೊತೆಗೆ ಬರ್ತದೆ. ನಮಗೆ ಉದ್ಯೋಗ ಇರ್ಬೋದು ಅಥವಾ ಬೇರೆ ದೇಶಕ್ಕೆ ಸಂಪರ್ಕ ಭಾಷೆಗೆ. ನಮಗೆ ಒಂದು ಕಾಲ ಇತ್ತು, ನಮ್ಮ ಚೌಕಟ್ಟಲ್ಲೇ ಮನೆ ಮಾತು ತುಳು, ಕನ್ನಡ ಅಥವಾ ಹಿಂದಿ
ಮುಸ್ಲಿಂ ಅಲ್ಲಿ ಉರ್ದು ಭಾಷೆ ಈ ಥರದೆಲ್ಲ ಭಾಷೆ ನಾವು ಮಾತಾಡ್ತೇವೆ. ಆದರೆ ನಮ್ಮ ಜಿಲ್ಲೆಯ ಮಟ್ಟಿಗೆ ನೀವು ನೋಡುವುದಾದರೆ ಇದೊಂದು ದೇವರ ವರಪ್ರಸಾದದಿಂದ ಹುಟ್ಟಿಕೊಂಡಂಥ ಪರಶುರಾಮ ಶಚಿಯ ನಾಡು ಇದು. ಯಾಕಂದರೆ ಇಲ್ಲಿ ಎಲ್ಲವೂ ಇದೆ, ವಿಮಾನ ನಿಲ್ದಾಣ ಇದೆ, ರೈಲ್ವೆ ಇದೆ, ಸಮುದ್ರ ಇದೆ, ಬಂದರಿದೆ, ರಸ್ತೆ ಮಾರ್ಗ ಇದೆ. ನಾನು ಶಾಸಕನಾಗಿ ನಾನೊಂದು 13 ವರ್ಷ ಇದ್ದೆ. ನಮಗೆ ಒಳ ಪ್ರದೇಶಗಳಿಗೆಲ್ಲ ಕೆಲವು ಕಡೆ ರಸ್ತೆ ಇಲ್ಲದಂಥ ಎಷ್ಟೋ ಪ್ರದೇಶ ಇದೆ, ಮೈಲುಗಟ್ಟಲೆ ಮಡ್ ರೋಡಲ್ಲಿ ಹೋಗುವಂಥ ಸ್ಥಿತಿ ಇತ್ತು, ಕಾಡಿನ ಮಧ್ಯೆ ಹೋಗಬೇಕಿತ್ತು. ಇವತ್ತು ದೇವರದಿಂದ ನಮ್ಮ ಕ್ಷೇತ್ರ ಒಂದು ಒಳ್ಳೆಯ ಸಂಪರ್ಕ ಸಾಧನಕ್ಕೆ ಮಾಡುವಂಥ ಅವಕಾಶವನ್ನು ಅನುಕೂಲವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಬಹುಶಃ ಇವತ್ತು ನಮ್ಮ ಜಿಲ್ಲೆ ಇದೊಂದು ಒಂದು ರೀತಿಯಾಗಿ ಸ್ವರ್ಗ. ಯಾಕಂದರೆ ನಮಗೆ ಮುಂಬೈಯ ಬಂಧುಗಳು ಒಂದು ಕಾಲ ಇತ್ತು, ನಮಗೆ ಗೊತ್ತಿರಬೇಕಲ್ಲ. ಆಗ ಮನೆಯಾಟ ಬರುವುದನ್ನೇ ಕಾಯ್ತಿರುವಂಥ ಸ್ಥಿತಿ ಇತ್ತು ಒಂದು 30-35 ವರ್ಷ 40 ವರ್ಷ ಮುಂಚೆ. ಒಂದು ಇನ್ಲೈನರ್ ಬಂದರೆ ಮನೆಯ ಶುಭ ಸೂಚನೆ ಅಥವಾ ಮದುವೆಗೆ ಅಥವಾ ಮನೆ ಕಟ್ಟಲಿಕ್ಕೆ ಎಲ್ಲ ನಮ್ಮ ಮುಂಬೈಯ ಬಂಧುಗಳನ್ನ ಆಶ್ರಯ ಮಾಡುವಂಥ ಸ್ಥಿತಿ ಇತ್ತು. ಇವತ್ತು ಬಹುಶಃ ನಮ್ಮ ಜಿಲ್ಲೆ ಕೂಡ ಆರ್ಥಿಕವಾಗಿ ಕೂಡ ಸ್ವಲ್ಪ ಆದರೂ ನಾವು ಸಂಪನ್ನ ಆಗಿದ್ದೇವೆ. ಹಾಗಾಗಿ ತುಂಬ ಮುಂಬೈಯವರನ್ನೇ ಅವಲಂಬಿಸುವಂಥ ಕಾರಣ ಇಲ್ಲ. ಆದರೆ ಶುಭ ಕೆಲಸಕ್ಕೆ, ಮನೆ ಕಟ್ಟಲಿಕ್ಕೆ, ಬೇರೆ ಎಲ್ಲ ನಮ್ಮ ಒಳ್ಳೆಯ ಕಾರ್ಯಕ್ಕೆ ನಮ್ಮ ಬಂಧುಗಳು ಊರು ಪರವರಲ್ಲಿ ಇಲ್ಲಿ ಕಲಿತವರೇ ಪರವರು ಹೋಗಿ ಸೆಟ್ಲಾಗಿ ಒಳ್ಳೆಯ ಸ್ಥಾನಮಾನದಲ್ಲಿದ್ದವರು ಇವತ್ತು ನಮ್ಮ ಊರನ್ನು ನೆನಪು ಮಾಡ್ಕೊಂಡು ಇವತ್ತು ಇಂಥ ಕೊಡುಗೆಯನ್ನು ಕೊಡ್ತಾರೆ. ಇವತ್ತು ತುಂಬ ಜನ ಹಿರಿಯ ನಿವೃತ್ತ ಶಿಕ್ಷಕರನ್ನು, ಮುಖ್ಯೋಪಾಧ್ಯಾಯರನ್ನು ಸನ್ಮಾನ ಮಾಡಿದೆ. ಆ ಅನುಭವ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಒಂದು ಕಾಲ ಇತ್ತು, ಬೆತ್ತದ ರುಚಿ, ಬೆಟ್ಟಿನ ರುಚಿ ಎಲ್ಲ ನಮಗೆ ಆಗ ಗೊತ್ತಿತ್ತು. ಈಗ ಟೀಚರ್ಸ್ನವರಿಗೆ ಮಕ್ಕಳು ಏನು ಮಾಡಿದರೂ ಬೆತ್ತ ಹಿಡಿಯುವಂಥ ಕಾಲ ಇಲ್ಲ, ಮಾಡಿದರೆ ಕಂಪ್ಲೇಂಟ್ ಕೊಡುವಂಥ ಸ್ಥಿತಿ ಕೂಡ ಬರ್ತದೆ. ಆದರೆ ನಾವು ನಮ್ಮ ಮಕ್ಕಳನ್ನು ಒಂದು ಮುಂದಿನ ಪ್ರಜೆಗಳಿಗೆ, ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ರೂಪುಗೊಳ್ಳಬೇಕಿದ್ರೆ ಮನೆಯವರು ಕೂಡ ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಗೊಂದಲ ಮಾಡದೆ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಭಾವಿಸ್ಕೊಂಡು, ನಮಗೆ ಹಿಂದೆ ನಮ್ಮ ಇಲ್ಲೇ ಮಲ್ಲಾರಲ್ಲಿದ್ದಂಥ ಒಬ್ಬರು ಹಿರಿಯರಾದ ನಮಗೆ ಕಲಿಸಿದಂಥ ಒಂದು ಶಿಕ್ಷಕರಿದ್ದರು, ದೋಗು ಮಾಸ್ಟರ್ ಅಂತೇಳಿ. ಬಹುಶಃ ನಮಗೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಈ ಭಾಗದಲ್ಲಿ ಇದ್ದವರು. ಅವರು ಕ್ಲಾಸಿಗೆ ಬರೋದಂದರೆ ಎಲ್ಲ ಮಕ್ಕಳಲ್ಲೊಂದು ಅವರು ಎಷ್ಟೇ ಕಲಿಕೆಯಲ್ಲಿ ತುಂಬ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿದ್ದರು. ಹಾಗಾಗಿ ಅವರು ಗದರಿಸಿದರೆ ಮಕ್ಕಳಿಗೆ ಪೆಟ್ಟು ಕೊಡಬೇಕಾಗಿಲ್ಲ, ಆ ರೀತಿಯಲ್ಲಿ ಅವರು ಮಕ್ಕಳನ್ನು ಕಂಟ್ರೋಲ್ ಮಾಡ್ತಾಯಿದ್ರು. ಆ ರೀತಿಯ ಕಾಲ ಇತ್ತು. ಇವತ್ತು ಎಲ್ಲವೂ ಕೂಡ ಬದಲಾಗಿದೆ. ಬದಲಾವಣೆಗೆ ಸರಿಯಾಗಿ, ಪರಿವರ್ತನೆಗೆ ಸರಿಯಾಗಿ ನಾವು ಹೆಜ್ಜೆ ಹಾಕಬೇಕು. ಆ ಹೆಜ್ಜೆ ಜೊತೆಗೆ ಇವತ್ತು ಇಂಥ ಒಂದು ಶತಮಾನದ ಸಂಭ್ರಮವನ್ನು ಭಾಳ ಅದ್ದೂರಿಯಾಗಿ ವೈಭವಪೂರ್ಣವಾಗಿ ಮಾಡಿದ್ದೇವೆ. ಬಹುಶಃ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮಕ್ಕಳ ನೃತ್ಯ ಇದೆ, ಬೇರೆ ನಾಟಕ ಇದೆ, ಅದನ್ನೆಲ್ಲ ನೀವು ನೋಡಲಿಕ್ಕೆ ಬಂದಿದ್ದೀರಿ. ಈ ಸಂಭ್ರಮ ಒಂದು ಶಾಶ್ವತವಾಗಿ ಚಿರಕಾಲ ಉಳಿಯುವ ರೀತಿಯಲ್ಲಿ ಶತಮಾನ ಸ್ಪೆಷಲ್ ಬೂತ್ ಆಯಿತು. ಒಂದು ಮಹಿಳೆಯರ ಬೂತೆ ಅವರೇ ನಿರ್ಮಾಣ ಮಾಡಲಿಕ್ಕೆ ಈ ಬೂತ್ ನಿರ್ಮಾಣ ಆಗಿತ್ತು. ನಾವು ಕೂಡ ಚುನಾವಣಾ ಸಂದರ್ಭದಲ್ಲಿ ಭೇಟಿ ಕೊಟ್ಟು ಮತ್ತು ಈ ಶಾಲೆಯ ಈ ಪರಿಸರದ ಎಲ್ಲ ನಮ್ಮ ತುಂಬ, ಯಾಕಂದರೆ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 125-130ಕ್ಕಿಂತ ಹೆಚ್ಚಿನ ಶಾಲೆ ಇದೆ. ಕೆಲವು ಶಾಲೆಗಳು ಮುಚ್ಚಿದ ಇದೆ, ಕೆಲವು ಶಾಲೆಗೆ ವ್ಯವಸ್ಥೆ ಕೊಡ್ತದೆ. ನಾನು ಕಲಿತ ಶಾಲೆಗೆ ಒಂದು ವಾಹನದ ಸೌಕರ್ಯವನ್ನು ಕೂಡ ಈಗ ಒದಗಿಸಿಕೊಟ್ಟಿದೆ. ಬರುವ ವರ್ಷ 2026ಕ್ಕೆ ನಮ್ಮ ಶಾಲೆ ಕೂಡ ಶತಮಾನೋತ್ಸವ ಕಾಣ್ತಾ ಇದೆ. ಹಾಗಾಗಿ ಇಂಥದ್ದೆಲ್ಲ ಒಳ್ಳೊಳ್ಳೆಯ ಸತ್ಸಂಪ್ರದಾಯದಂಥ ಶಾಲೆಗಳು, ಶಿಸ್ತಿನ ಶಾಲೆಗಳಾಗಿ ಇದು ರೂಪುಗೊಳ್ತಾ ಇದೆ. ಹಾಗಾಗಿ ನಮ್ಮೆಲ್ಲ ಅಧ್ಯಾಪಕ ವೃಂದಕ್ಕೆ, ಊರ ನಾಗರಿಕರಿಗೆ, ಹಳೆ ವಿದ್ಯಾರ್ಥಿ ಸಂಘಕ್ಕೆ, ಶಾಲಾಭಿ ಸಮಿತಿಗೆ ಬಂದಿದ್ದಾರೆ. ನಾನು ಕೂಡ ಬೆಳಗ್ಗೆಯಿಂದ ಎಲ್ಲ ನಮ್ಮ ಶ್ರಮಿಸಿದಂಥ ಎಲ್ಲ ಅಧ್ಯಾಪಕರಿಗೆ ಉತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದಂತಹ ಲಾಲಾಜಿ ಅರ್ಮಣ್ಣ ನಿಮಗೆ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಶತಮಾನೋತ್ಸವ ಸಮಾರಂಭದಲ್ಲಿ ನಾವು ಹಳೆ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಅಕ್ಷರ ದಾಸೋಹ ಸಿಬ್ಬಂದಿಯವರಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿತ್ತು. ಈಗ ಅದರ ಬಹುಮಾನವನ್ನು ವಿತರಿಸುವವರಿದ್ದೇವೆ. ಈ ಬಹುಮಾನ ವಿಜೇತರ ಪಡೆಗೆ ಈಗಾಗಲೇ ಗೊತ್ತಿದೆ ಯಾರಿಗೆಲ್ಲ ಬಹುಮಾನ ಇದೆ ಅಂತ. ದಯವಿಟ್ಟು ವೇದಿಕೆ ಹತ್ತಿರ ಬಂದು ನಿಲ್ಲುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು
ಬಹುಮಾನ ವಿಜೇತರ ಪಟ್ಟಿಯನ್ನು ಶ್ರೀಮತಿ ಪೂರ್ಣಿಮಾ ಇವರು ಓದುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಬಹುಮಾನ ವಿಜೇತರು ವೇದಿಕೆಯ ಹತ್ತಿರ ಬಂದು ನಿಲ್ಲುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಬಹುಮಾನಗಳನ್ನು ಸಮಾರಂಭದ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರುಮೆ ಇವರು ಮೊದಲಿಗೆ ವಿತರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾಥಮಿಕ ಶಾಲೆ ಮಲ್ಲಾರು ಚಂದ್ರು ಇದರ ಶತಮಾನೋತ್ಸವದ ಪ್ರಯುಕ್ತ ಹಳೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಭಾಗ ಮಡಕೆ ಒಡೆಯುವುದು ಪ್ರಥಮ, ಗೋಣಿ ಚೀಲ ಓಟ ತೃತೀಯ, ಗುಂಡು ಎಸೆತ ತೃತೀಯ. ರಮ್ಯಾ ಚಕ್ರ ಎಸೆತ ದ್ವಿತೀಯ, ಸಂಗೀತ ಕುರ್ಚಿ ತೃತೀಯ, ಗೋಣಿ ಚೀಲ ಓಟ ದ್ವಿತೀಯ. ವಿಲ್ಮಾ ರುಡಾಲ್ಫ್ ಚಕ್ರ ಎಸೆತ ತೃತೀಯ. ರೆನಿಟಾ ಸುಪ್ರಿಯಾ ಸಂಗೀತ ಕುರ್ಚಿ ಪ್ರಥಮ. ರೆನಿಟಾ ಸುಪ್ರಿಯಾ ಸಂಗೀತ ಕುರ್ಚಿ ಪ್ರಥಮ. ದಯವಿಟ್ಟು ಬಹುಮಾನ ಇದ್ದವರು ಆದಷ್ಟು ಮುಂದೆ ಬಂದು ನಿಲ್ಲಿ. ಸ್ನೇಹ ಲಿಂಬೆ ಚಮಚ ದ್ವಿತೀಯ. ಕಾಮಿನಿ ಲಿಂಬೆ ಚಮಚ ತೃತೀಯ. ಉಮಾ ಗುಂಡು ಎಸೆತ ದ್ವಿತೀಯ. ಪೂರ್ಣಿಮಾ ಗುಂಡು ಎಸೆತ ಪ್ರಥಮ, ಗೋಣಿಚೀಲ ಓಟ ಪ್ರಥಮ, ಲಿಂಬೆ ಚಮಚ ಪ್ರಥಮ, ಸಂಗೀತ ಕುರ್ಚಿ ದ್ವಿತೀಯ. ಇನ್ನು ಮುಂದಿನ ಬಹುಮಾನಗಳನ್ನು ನಡಿಕೆರೆ ರತ್ನಾಕರ್ ಶೆಟ್ಟಿ ಅವರು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಪುರುಷರ ವಿಭಾಗ ಹಸನ್ ಕೊಂಬಗುಡ್ಡೆ ಚಕ್ರ ಎಸೆತ ಪ್ರಥಮ, ಗುಂಡು ಎಸೆತ ದ್ವಿತೀಯ. ವಿಕ್ರಮ್ ಸಂಗೀತ ಕುರ್ಚಿ ಪ್ರಥಮ. ವಿಕ್ರಮ್ ಸಂಗೀತ ಕುರ್ಚಿ ಪ್ರಥಮ, ಗುಂಡು ಎಸೆತ ಪ್ರಥಮ, ಚಕ್ರ ಎಸೆತ ದ್ವಿತೀಯ, ಲಿಂಬೆ ಚಮಚ ತೃತೀಯ. ಗಣೇಶ್ ಪೂಜಾರಿ ಸಂಗೀತ ಕುರ್ಚಿ ದ್ವಿತೀಯ, ಗುಂಡು ಎಸೆತ ತೃತೀಯ. ಮುಸ್ತಕ್ ಅಲಿ ಸಂಗೀತ ಕುರ್ಚಿ ತೃತೀಯ. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಆತೀಫ್ ಲಿಂಬೆ ಚಮಚ ಪ್ರಥಮ. ಯೋಗೀಶ್ ಪೂಜಾರಿ ಲಿಂಬೆ ಚಮಚ ದ್ವಿತೀಯ. ಮುಂದಿನ ಬಹುಮಾನಗಳನ್ನು ಶ್ರೀಮತಿ ಮೋಹಿನಿ ಶೆಟ್ಟಿ ಪುರಸಭಾ ಸದಸ್ಯರು ಇವರು ವಿತರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ.
ಗೋಣಿಚೀಲ ಓಟ ಪ್ರಥಮ. ನಾಗಾರ್ಜುನ ಗೋಣಿಚೀಲ ಓಟ ತೃತೀಯ. ಶ್ರೀಕಾಂತ್ ಗೋಣಿಚೀಲ ಓಟ ದ್ವಿತೀಯ. ಹಳೆ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಲಾಗಿದ್ದ ಮುಂದಿನ ಬಹುಮಾನಗಳನ್ನು ಮೊಹಮ್ಮದ್ ಸಾದಿಕ್ ಕಾಪು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು ಇವರು ವಿತರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಗುಂಪು ಸ್ಪರ್ಧೆ ವಿಜೇತರ ಪಟ್ಟಿ. ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗ ರಮ್ಯಾ ಮತ್ತು ತಂಡ ಪ್ರಥಮ ಸ್ಥಾನ. ಪೂರ್ಣಿಮಾ, ಉಮಾ, ರಮ್ಯಾ, ಸೌಮ್ಯ, ಸುಮನ, ಚೈತನ್ಯ, ಆಯಿಷಾ. ಪುರುಷರ ವಿಭಾಗ ವಸಂತ, ಶ್ರೀಕಾಂತ್, ಆತೀಫ್, ಖಾಲಿದ್, ಸುಧಾಮ ಶೆಟ್ಟಿ, ಸುನೀಲ್, ರಾಕೇಶ್, ಗಣೇಶ್ ರೆಡ್ಡಿ. ಹಾಗೆಯೇ ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಶಾಲಾ ಶಿಕ್ಷಕರಿಗಾಗಿ ಕೆಲವೊಂದು ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಮೊಹಮ್ಮದ್ ಸಾದಿಕ್ ಸರ್, ನೀವೇ ಕೊಡಿ. ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಶಾಲಾ ಶಿಕ್ಷಕರಿಗಾಗಿ ಕೆಲವೊಂದು ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಅದರ ವಿಜೇತರ ಪಟ್ಟಿ ಈ ಕೆಳಗಿನಂತಿದೆ. ಇದನ್ನು ಸುಧಾಮ ಶೆಟ್ಟಿ ಇವರು ವಿತರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಲತಾ ಕುಮಾರಿ. ಪ್ರಥಮ ಸುರೇಖಾ, ದ್ವಿತೀಯ ಸುಜಾತ, ತೃತೀಯ ವನಿತಾ. ಬಾಂಬ್ ಇನ್ ದ ಸಿಟಿ. ಸುರೇಖಾ ಪ್ರಥಮ, ಸುಜಾತ ದ್ವಿತೀಯ, ವನಿತಾ ತೃತೀಯ. ಶಾರ್ಟ್ ಪುಟ್. ಪ್ರಥಮ ಸ್ಥಾನ ಪ್ರತಿಮಾ ನಾಯಕ್. ದ್ವಿತೀಯ ಸ್ಥಾನವನ್ನು ಇಬ್ಬರು ಶಿಕ್ಷಕಿಯರು ಹಂಚಿಕೊಂಡಿದ್ದಾರೆ, ಶ್ವೇತಾ ಮತ್ತು ಸುಮನ. ತೃತೀಯ ಗೀತಾ. ಪ್ರತಿಮಾ ನಾಯಕ್ ಪ್ರಥಮ, ಶ್ವೇತಾ ಮತ್ತು ಸುಮನ ದ್ವಿತೀಯ, ಗೀತಾ ತೃತೀಯ. ಅಕ್ಷರ ದಾಸೋಹ ಸಿಬ್ಬಂದಿಗಳಿಗಾಗಿ ಕ್ರೀಡಾಕೂಟ. ಈ ಬಹುಮಾನಗಳನ್ನು ಎಸ್ಡಿಎಂಸಿ ಅಧ್ಯಕ್ಷರಾಗಿರುವ ಶ್ರೀಮತಿ ಸಂಗೀತ ಇವರು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಮ್ಯೂಸಿಕಲ್ ಚೇರ್. ಪ್ರಥಮ ಸ್ಥಾನ ಡೆಲ್ಸಿ,
ದ್ವಿತೀಯ ಸ್ಥಾನ ಕವಿತಾ, ತೃತೀಯ ಸ್ಥಾನ ಲೀಲಾ. ದಯವಿಟ್ಟು ಬೇಗ ಬನ್ನಿ, ಹಾಗೆ ಬಹುಮಾನವನ್ನು ಅಲ್ಲಿ ಹಾಗೆಯೇ ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಇಂದು ಬೆಳಿಗ್ಗೆ ನಡೆದಂತಹ ಸಂಗೀತ ಸ್ಪರ್ಧೆ ಹಾಗೂ ಛದ್ಮವೇಷ ಸ್ಪರ್ಧೆಯ ಬಹುಮಾನಗಳು ಈ ಕೆಳಗಿನಂತಿವೆ. ಈ ಬಹುಮಾನಗಳನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿಯವರು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ಸುಧಾ. ಪ್ರಥಮ ವಾಣಿ ಸಂಗೀತ ಸ್ಪರ್ಧೆಯ ವಿಜೇತರು. ಪ್ರಥಮ ಸ್ಥಾನ ವಾಣಿ, ದ್ವಿತೀಯ ಸ್ಥಾನ ಐತಪ್ಪ, ತೃತೀಯ ಸ್ಥಾನ ಪೂರ್ಣಿಮಾ. ಛದ್ಮವೇಷ ಸ್ಪರ್ಧೆಯ ವಿಜೇತರು. ಪ್ರಥಮ ಸೌಪರ್ಣಿಕಾ, ದ್ವಿತೀಯ ಕಾಮಿನಿ, ತೃತೀಯ ಅಮಿಷಾ. ಸ್ಪರ್ಧೆ ಪ್ರಥಮ ಸೌಪರ್ಣಿಕಾ, ದ್ವಿತೀಯ ಕಾಮಿನಿ, ತೃತೀಯ ಅಮಿಷಾ. ವಿಜೇತರಿಗೆ ಅಭಿನಂದನೆಗಳು ಹಾಗೂ ಬಹುಮಾನ ನೀಡಿದಂತಹ ಗಣ್ಯರಿಗೆ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ವಂದನೆಗಳು. ದಯವಿಟ್ಟು 10 ನಿಮಿಷದಲ್ಲಿ ಈ ಒಂದು ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ನಾವಿದ್ದೇವೆ. ಈಗ ನಮ್ಮೊಂದಿಗೆ ನಡಿಕೆರೆ ರತ್ನಾಕರ್ ಶೆಟ್ಟಿಯವರು, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ, 2 ಮಾತನಾಡುವಂತೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಮಾರಿಯಮ್ಮ ಬೊಕ್ಕ ಜನಾರ್ದನ ದೇವರಲ್ಲಿ ಅಂಜನೆ ಹಿರಿಯರನ್ನು ಮಾತ್ರ ನೆನೆತಂದು ಈ ಶತಮಾನೋತ್ಸವದ ಸಂದರ್ಭಗಳು ನಮ್ಮ ಮಾತ್ರವಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಇದು ಸಂಭ್ರಮ ಮಲ್ಲ ಸಂಭ್ರಮ ಅಂಡ ಹಿರಿಯರೊಂದು ಬಂದು ಊರೊಂದು ಕೆರೆ ಬೋರ್ಡ್ಗೆ ಒಂಜಿ ದೇವಸ್ಥಾನ ಬೋರ್ಡ್ಗೆ ಒಂಜಿ ಶಾಲೆ ಬೋರ್ಡ್ಗೆ ವಿದ್ಯೆಗೆ ಶಾಲೆ ನೀರಿಗೆ ಕೆರೆ ಅಂಚನೆ ಕೈ ಮುಗಿರೆ ದೇವಸ್ಥಾನ ಇಂಚ ಬಂದ್ಬೇರು ಆಂಡ ನಮ್ಮ ಒಂದೊಂದು ಸರಸ್ವತಿನ ಶಾಲೆ ಬಂದಾಗ ಒಂದು ಸರಸ್ವತಿನ ದೇಗುಲ ಅವಳು ವಿದ್ಯಾರ್ಥಿಗಳೇ ದೇವರನಗಳು, ಶಿಕ್ಷಕರೇ ಅರ್ಚಕರು. ಆ್ಯಂಡ್ ಈ ಶಾಲೆ 100 ವರ್ಷ ಹಿರಿಯರ್ನಗಳು ಈ ಶಾಲೆನ 100 ವರ್ಷದ ತುಂಬ ಒಂದು ಶುರು ಮಾಡಿದ್ದಾರೆ ಬಂದಾಗ ಅದಕ್ಕೆ ಭಾರಿ ಕಷ್ಟದ ಸಮಯ. ದುಡ್ಡುಜ್ಜಿ ಅದರ ಒಂದು ಸೈಕಲ್ಗೆ ತಂದಂಚಿನ ಕಷ್ಟ ಇರ್ತದೆ. ಅಂಚಿನ ಸಮಯಡು ನಡ್ಕೊಂಡು ಹೋಗಿನ ಸಮಯಡು ದೊಡ್ಡದಾಂಚಿನ ಸಮಯಡು ಈ ಶಾಲೆನ ಒಂದು ಶುರು ಮಾಡಿದ್ದಾರೆ ಬಂದಾಗ ನನಗೆ ಮಸ್ತ್ ಖುಷಿ ಆಗೋದು. ಆ ಹಿರಿಯರಿಗೆ ಮುಲ್ಪ ಹಿರಿಯರನ್ನು ಶಾಲೆ ಶುರು ಮಾಡಿದ ಹಿರಿಯರ ನೆನೆತೊಂದಿಲ್ಲ ತುಳಿದು ಬಂದಾಗ ಈ ಶಾಲೆ ಇಂಕಲ್ಲ ಹೊಸ ಮಾರಿದ ದೇವರನ್ನ ಜಾಗ ಅವಳ ಒಂದು ಸಂತೋಷ ಆಗೋದು. ಯಾನ ಅಧ್ಯಕ್ಷರು ಪುನಃ ಮೂರು ಸುಧಾಮರ್ ಪಂಡಿತ್ತು ಅದು ಆ ಜಾಗನ ಸರಿ ಮಾಡ್ತಿಕೊಡ್ಬೋದು. ಅದೇನು ಐಕ್ಯನ ನಮ್ಮ ಸಹಾಯ ಮಾಡ್ತಿರ್ತ ಅತ್ತ ಒಂದೇ ನಮ್ಮ ಭಾಷಣ ತಂದ ಸಮಯಕ್ಕೆ ಶಿರಸಂಡರು ಅಕಲಿಗೆ ಈ ವೇದಿಕೆಗಳು ಮಾತಾಡಲು ಅಂಚನೆ ವಿದ್ಯಾರ್ಥಿಗಳು ಅಂಚನೆ ಹಿರಿಯರು ಅಂಚಾದು ದನಾತು ಈ ಶಾಲೆ ನನ್ನ 100 ವರ್ಷ ಶಾಲೆ ಸಂಭ್ರಮ ಆವಡು
ಮಾತ ದೈವ ದೇವೇಂದ್ರಗಳು ಎಡ್ಡೆ ಮಲ್ಪಾಡು ಮಾತ ಅನುಗ್ರಹ ತಿಕ್ಕಡ ಮಾತಿರಲ್ಲ ಗೊಂಡು ನನಾತು ಶಾಲೆ ಎತ್ತರಗಳು ಬೆಳೆಯೋಟ ಬಂದು ಎಲ್ಲರ ಪಾತ್ರ ಮುಗಿಸುವುದು. ಶ್ರೀ ನಡಿಕೆರೆ ರತ್ನಾಕರ್ ಶೆಟ್ಟಿಯವರಿಗೆ ವಂದನೆಗಳು. ಈಗ ಈ ಒಂದು ಶತಮಾನದ ಸಂಭ್ರಮ ಆಗಬೇಕಾಗಿದ್ದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೆಲವು ಮಂದಿ ಮಾತ್ರ ಇಲ್ಲಿ ಉಪಸ್ಥಿತರಿದ್ದಾರೆ. ಈಗ 15,000ಕ್ಕಿಂತ ಹೆಚ್ಚು ಕೊಟ್ಟ ದಾನಿಗಳನ್ನು ಗುರುತಿಸುವಂತಹ ಒಂದು ಕೆಲಸವನ್ನು ಶ್ರೀಮತಿ ವನಿತಾ ಇವರು ಮಾಡಿಕೊಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವಲ್ಲಿ ತಮ್ಮ ಎಲ್ಲ ಏನು ಶ್ರಮ ಹಾಕಲಿಕ್ಕೆ ಸಾಧ್ಯ ಉಂಟು ಅದಷ್ಟು ಹಾಕಿದ್ದಾರೆ ಈ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸುವುದಕ್ಕಾಗಿ. ಇವರಿಗೆ ಈ ನಾವು ಕೊಡುವ ಈ ಸನ್ಮಾನ ಒಂದು ಹೆಸರಿಗೆ ಮಾತ್ರ ಇರ್ಬೋದು, ಆದರೆ ನಿಮ್ಮ ಶ್ರಮ ಅನ್ನೋದು ಈ ಶಾಲೆ ಇನ್ನೂ 100 ವರ್ಷ ಗುರುತಿಸುವ ಹಾಗೆ ಇರಲಿ. ಈ ಶ್ರಮದ ಹಿಂದಿನ ನಿಮ್ಮ ಬೆವರಿನ ಹನಿ ಈ ಶಾಲೆಯ ಉತ್ತರೋತ್ತರ ಅಭಿವೃದ್ಧಿಗೆ ಕಾರಣ ಆಗಲಿ ಅಂತೇಳಿ ಬಯಸ್ತಾ ಈ ನಮ್ಮ ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಅವರ ಹತ್ರ ಕೇಳಿಕೊಳ್ತಾ ಇದ್ದೀನಿ. ಸನ್ಮಾನ್ಯ ಶಾಸಕರು ಹಳೆವಿದ್ರದ ಯೋಗೇಶ್ ಪೂಜಾರಿ ಹಾಗೆ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾಗಿರುವ ಸುಧಾಮ ಶೆಟ್ಟಿ ಇವರನ್ನು ಗೌರವಿಸ್ತಾ ಇದ್ದಾರೆ. ಈ ಇರುವರ ಸನ್ಮಾನ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಸೇರಿದಂತಹ ಸನ್ಮಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ ಹಳೆ ವಿದ್ಯಾರ್ಥಿಗಳು ಅವರಿಗೆ ಜೊತೆ ಸೇರಿದ್ರಿಂದ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಪ್ರತಿಯೊಬ್ಬರನ್ನು ಕರೆದು ಸನ್ಮಾನ ಮಾಡುವಷ್ಟು ಸಮಯ ಅಥವಾ ಅವಕಾಶ ಇಲ್ಲ ನಮ್ಮಲ್ಲಿ. ದಯವಿಟ್ಟು ಮುಂದೆ ಪ್ರತಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗುರುತಿಸ್ತೇವೆ. ಖಂಡಿತ ನಿಮ್ಮ ಶ್ರಮವನ್ನು ನಾವು ಈ ಶಾಲೆ ನೆನಪಿಸಿಕೊಳ್ತದೆ ಅಂತ ಹೇಳಲಿಕ್ಕೆ ಮತ್ತು ಇಷ್ಟಪಡ್ತಾ ಇದ್ದೇವೆ. ಇಬ್ಬರಿಗೂ ಕೂಡ ಅಭಿನಂದನೆಗಳು. ದಯವಿಟ್ಟು ಶ್ರೀಮತಿ ವನಿತಾ ಮತ್ತು ಕುಮಾರಿ ಸುಮಾ ಆ ಪಟ್ಟಿ ಇದ್ದಲ್ಲಿ ವಾಚಿಸುವಂತೆ ಬೇಗ. ಶಾಸಕರಿಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಇದ್ದಲ್ಲಿ ದಯವಿಟ್ಟು ಕೂಡಲೇ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಲು 10 ಹಲವು ದಾನಿಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ಮೊದಲನೇದಾಗಿ ನಮ್ಮ ಇಡೀ ಶಾಲೆಗೆ ಪೇಂಟ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವರು ಶ್ರೀಯುತ ಅಸ್ಲಾಂ ಖಾಜಿ ಇವರು ಸುಮಾರು 4 ಲಕ್ಷಗಳಷ್ಟು ವ್ಯಯಿಸಿ ಇವರು ನಮಗೆ ಈ ಕೊಡುಗೆಯನ್ನು ನೀಡಿರುತ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾವಿಲ್ಲಿ ಗೌರವಪೂರ್ವಕವಾಗಿ ನೆನಪಿಸಿಕೊಳ್ಳುತ್ತಿದ್ದೇವೆ. ಅವರ ಅನುಪಸ್ಥಿತಿಯಿಂದ ಇರುವುದರಿಂದ ನಾವು ಇನ್ನೊಮ್ಮೆ ಅವರ ಬಳಿಗೆ ತೆರಳಿ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಲಿದ್ದೇವೆ. ಎರಡನೆಯದಾಗಿ ವಸೀಂ ಅಹಮದ್ ಇವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ನಮ್ಮ ಶಾಲೆಯಲ್ಲಿ LKG ಪ್ರಾರಂಭವಾದಾಗ ಅದಕ್ಕೆ ಅಗತ್ಯವಾದ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳಿಗಾಗಿ 40,000 ರೂಪಾಯಿಯನ್ನು ನೀಡಿ ನಮ್ಮ LKG ತರಗತಿ ಯಾವುದೇ ಕುಂದುಕೊರತೆ ಇಲ್ಲದೆ ಪ್ರಾರಂಭವಾಗಲು ಇವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲದ್ದು. ಇವರನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಿ ಇವರನ್ನು ಗೌರವ ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದೇವೆ. ಚೇರ್ ಬೇಡ. ಶ್ರೀಯುತ ರಮೇಶ್ ಶೆಟ್ಟಿ ಕಂಡಿಗುತ್ತು ಮಲ್ಲಾರ್ ಇವರು ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ 25,000 ದೇಣಿಗೆಯನ್ನು ನೀಡಿರುತ್ತಾರೆ. ಇವರ ಮನೆಯವರು ವೇದಿಕೆಗೆ ಬಂದು
ಇವರಿಗೆ ಗೌರವ ಸ್ಮರಣಿಕೆಯನ್ನು ಆಮೇಲೆ ಸಲ್ಲಿಸಲಾಗುವುದು. ಶ್ರೀಮತಿ ಅಚ್ಯುತನಾರಾಯಣಿ ಟೀಚರ್ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ 25,000 ರೂಪಾಯಿಯ ದೇಣಿಗೆಯನ್ನು ನೀಡಿರುತ್ತಾರೆ. ಶ್ರೀಯುತ ರವಿ ಶೆಟ್ಟಿ ಮಲ್ಲಾರ್ ಆಚಾರ್ಯ ಬೆನ್ನಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ 25,000 ರೂಪಾಯಿಯನ್ನು ನೀಡಿರುತ್ತಾರೆ. ಇವರ ಮನೆಯವರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ಅಮಂಡಿ ನಾರಾಯಣ ಇವರು ನಮ್ಮ ಶಾಲೆಯ ನಿವೃತ್ತ ಶಿಕ್ಷಕರಾಗಿದ್ದು ಇವರು 15,000ವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಶ್ರೀಯುತ ರಾಮಕೃಷ್ಣ ಶೆಟ್ಟಿ ಮುಂಬೈ ಕಂಡಿಗುತ್ತು ಇವರು ಸಹ 15,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಶ್ರೀಮತಿ ಅಪೋಲಿನ್ ಟೀಚರ್ ಇವರು ಕೂಡ ನಮ್ಮ ಶಾಲೆಯ ಶತಮಾನೋತ್ಸವಕ್ಕೆ 10,000 ದೇಣಿಗೆಯಾಗಿ ನೀಡಿರುತ್ತಾರೆ. ಶ್ರೀಯುತ ಜನಾರ್ದನ್ ಶೇರ್ವೇಗರ್ ಕೋಟೆಮನೆ ಇವರು ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ 15,000ವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಇವರು ಇಂದಿನ ನಮ್ಮ ಡ್ಯಾನ್ಸ್ ಕಾನ್ಸರ್ಟ್ನ ಪ್ರಾಯೋಜಕರಾಗಿದ್ದು ಇವರು 15,000 ರೂಪಾಯಿಯನ್ನು ನೀಡಿರುತ್ತಾರೆ. ಶ್ರೀಯುತ ಸುಧಾಮ್ ಶೆಟ್ಟಿ ಮಲ್ಲಾರ್ ಇವರು ನಮ್ಮ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದು ಸಭಾಂಗಣದಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸಲು 15,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಶ್ರೀಮತಿ ಹೇಮಲತಾ ವಿಕ್ಟೋರಿಯಾ ದಾನಿಗಳಿಗೆ ಮೊಮೆಂಟವನ್ನು 10,000 ರೂಪಾಯಿಯನ್ನು ನೀಡಿದಂತಹ ದಾನಿಗಳು ಪಾರ್ಥ ಯೋಗೀಶ್ ಪೂಜಾರಿ ಇವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಸುಪುತ್ರ ಆಗಿದ್ದು ಇವರು ನಮ್ಮ ಶಾಲೆಯ ಶತಮಾನೋತ್ಸವಕ್ಕೆ 10,000 ದೇಣಿಗೆಯನ್ನು ನೀಡಿರುತ್ತಾರೆ. ಶಕುಂತಲಾ ಟೀಚರ್ ನಮ್ಮ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ 10,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಶೋಭಾ ಜಯಪ್ರಕಾಶ್ ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಇವರು ಕೂಡ 10,000 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿದ್ದು ವೇದಿಕೆಗೆ ಆಗಮಿಸಿ ಗೌರವ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸದಾಶಿವ ಸೇರ್ವೇಗಾರ್ ಕೋಟೆಮನೆ ಇವರು 10,050 ರೂಪಾಯಿಯನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. ಕೋಟೆ ಶ್ರೀ ಹಳೆ ಮಾರಿಯಮ್ಮ ದೇವಸ್ಥಾನ ಮಲ್ಲಾರು ಈ ದೇವಸ್ಥಾನದ ವತಿಯಿಂದ 10,000 ರೂಪಾಯಿ ದೇಣಿಗೆಯಾಗಿ ನಮಗೆ ಬಂದಿರುತ್ತದೆ. ಅದರ ಅಧ್ಯಕ್ಷರಾದ ಜಯರಾಣ್ಯ ಅವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಸಂದೀಪ್ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಇವರು 10,000ವನ್ನು ದೇಣಿಗೆಯಾಗಿ ನೀಡಿರುತ್ತಾರೆ. 5,000 ದೇಣಿಗೆ ನೀಡಿದವರು ಶಮೀಮ್ ಅಹಮದ್ ಬಗೆನಕಟ್ಟೆ ಇವರು 5,000 ದೇಣಿಗೆಯನ್ನು ನೀಡಿರುತ್ತಾರೆ. ಅನಂತ ಸೇರ್ವೇಗಾರ್ ಇವರು 5,500 ದೇಣಿಗೆಯನ್ನು ನೀಡಿರುತ್ತಾರೆ. ಕೋಟೆ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ ಇವರು 5,000 ದೇಣಿಗೆಯನ್ನು ನೀಡಿರುತ್ತಾರೆ. ಸುಮಾ ಹೆಸರು ಹೋಗಿ ನೇಸರ ಅನಿತಾ ಪಕೆನಕಟ್ಟೆ ಇವರು 5,000 ದೇಣಿಗೆ ನೀಡಿರುತ್ತಾರೆ. ಗಣೇಶ್ ಪಕೆನಕಟ್ಟೆ ಇವರು 5,000 ದೇಣಿಗೆ ನೀಡಿರುತ್ತಾರೆ. ಪ್ರಭಾವತಿ ಟೀಚರ್ ಇವರು 5,000 ದೇಣಿಗೆ. ಕೃಷ್ಣ ನಾಯಕ್ ಮುಂಬೈ. ಪುಷ್ಪ ಜಯರಾಣ್ಯ ಶಶಿಕಲಾ ಜಿ ಸೇರಿಗಾರ್. ಬಾಬು ಸಾಹೇಬ್ ಉದಯ್ ಶೆಟ್ಟಿ ನಸೀಮಾ ಜಗದೀಶ ಪಕೆನಕಟ್ಟೆ ರೇಣುಕಾ ಬೈಂದೂರ್
CA ಬ್ಯಾಂಕ್ ಕಾಪು ಅವಿನಾಶ್ ಶೆಟ್ಟಿ ಗರಡಿ ಮಲ್ಲಾರುಗುತ್ತು. ಉಪಾಧ್ಯಾಯ ಚಂದ್ರ. ಇವರು ಶಾಲಾ ಮಕ್ಕಳನ್ನು ಸುರಕ್ಷಿತವಾಗಿ ಶಾಲೆಗೆ ಮತ್ತು ಮನೆಗೆ ತಲುಪಿಸುವ ಜವಾಬ್ದಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಸೌಪರ್ಣಿಕ ಹಳೆ ವಿದ್ಯಾರ್ಥಿ, ಕಳೆದ 1 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ನೃತ್ಯ ತರಬೇತಿಯನ್ನು ನೀಡಿರುತ್ತಾರೆ. ಇವರಿಗೆ ಶಾಲಾ ಪರವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಾದ ಅಧ್ಯಕ್ಷರು ಯೋಗೇಶ್ ಪೂಜಾರಿ, ಇವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಕಾರ್ಯದರ್ಶಿ ಆತಿಫ್, ಇವರಿಗೆ ಕೋಶಾಧಿಕಾರಿ ಶಶಿಕಾಂತ್ ಆಚಾರ್ಯ, ಶತಮಾನೋತ್ಸವ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ ಸುಧಾಮ ಶೆಟ್ಟಿ, ಕೋಶಾಧಿಕಾರಿ ನಾಗಾರ್ಜುನ, ಜೊತೆ ಕಾರ್ಯದರ್ಶಿ ಸುಮಾ, ಉಪಾಧ್ಯಕ್ಷರು ವಾಯಿದ್, ಪ್ರಚಾರ ಸಮಿತಿ ಸುನೀಲ್. ದಯವಿಟ್ಟು ವೇದಿಕೆಗೆ ಕೂಡಲೇ ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಒಂದು ಸುಂದರವಾದಂತಹ ನಿರೂಪಣೆ ಮಾಡಿದಂತಹ ಸರ್ ನೀಲಾನಂದ್ ಸರ್, ನೀವು ಬಂದು ಶಾಸಕರ ಹತ್ರ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೌದು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ನಮ್ಮ ಶಾಲೆ ಹಳೆ ವಿದ್ಯಾರ್ಥಿ, ಅದೇ ರೀತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶ್ರೀ ನೀಲಾನಂದ್ ನಾಯಕ್ ಇವರು ರೂಪ್ಸಾ ಸಂಸ್ಥೆಯಿಂದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದವರು. ಅವರಿಗೆ ಅಭಿನಂದನೆಗಳು. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಯಾವುದೇ ಒಂದು ಸಮಾರಂಭದಲ್ಲಿ ಸಭಾಧ್ಯಕ್ಷರ ಮಾತಿಗೆ ವಿಶೇಷವಾದಂತಹ ಒಂದು ಗೌರವ ಇದೆ. ಮಾನ್ಯ ಸುರೇಶ್ ಶೆಟ್ಟಿಯವರ ಬಗ್ಗೆ ನಾನು ಯಾವಾಗಲೂ ಹೇಳುವಂಥದ್ದು, ಲಕ್ಷ್ಮಿ ಮತ್ತು ಸರಸ್ವತಿ ಒಬ್ಬರ ಬಳಿಯಲ್ಲಿ ಇರುವಂಥದ್ದು ಬಹಳ ಅಪರೂಪ ಅಂತೆ. ಆದರೆ ನಮ್ಮ ಗುರುಮೆ ಸುರೇಶ್ ಶೆಟ್ಟಿಯವರ ಬಳಿಯಲ್ಲಿ ಲಕ್ಷ್ಮಿಯೂ ಇದೆ, ಸರಸ್ವತಿಯೂ ಇದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೌದೇನಬೇಕು ಎನ್ನುವಂಥ ರೀತಿಯಲ್ಲಿ ಬಹಳ ಸುಂದರವಾದಂತಹ ಮಾತುಗಳನ್ನು ಅವರು ನಮ್ಮ ಮುಂದೆ ಈಗ ಸಭಾಧ್ಯಕ್ಷರ ನೆಲೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ಸರ್, ನಿಮಗೆ ಈಗ ಅವಕಾಶ. ನಾಟಕ ಅಮ್ಮೇಲೆ ಜನ ಓದಿನಿ ಏನಂತುವರತ್ತೆ ಅನ್ನೋ ಭಾಷಣಗತ್ತು ದೇವ್ರ ನದೇನು ಗೊತ್ತು. ಜನ ನಾಟಕದವರೆ ಓದಿನಿ ನೀಲನ್ನ ಏನು ಜಾಸ್ತಿ ಬಾದಿರಡೆ ಏನೋ ಸಂತಾನವು ಶಾಪದಿ ಬೇರೆ ಜನ ಬರುವಾಗ ತಡ ಆಗಿದೆ. ಕಾರಣ ಇಷ್ಟೇ, ಬೆಳಿಗ್ಗೆಯಿಂದ ಇದು 7ನೇ ಸಭಾ ಕಾರ್ಯಕ್ರಮ. ಇನ್ನೂ ಒಂದು 3-4 ಸಭಾ ಕಾರ್ಯಕ್ರಮ ಇದೆ, ಅಲ್ಲಿ ಅವರು ಕಾಯ್ತಾ ಇದ್ದಾರೆ. ನಮ್ಮ ಸುಧಾಮ್ ಶೆಟ್ಟರು ನಾವು ಕ್ಲಾಸ್ಮೇಟ್ಸು ಮಾತ್ರ ಅಲ್ಲ, ಬೆಂಚ್ ಮೇಟ್ಸು. ಅವರ ಶ್ರಮ ನನಗೆ ಅರ್ಥ ಆಗ್ತದೆ. ಬಹುಶಃ 10 ಸಲ ಫೋನ್ ಮಾಡಿದ್ದಾರೆ, ನೀವು ಏನಾದರೂ ಬಂದು. ಇವತ್ತು ಶನಿವಾರ ಮತ್ತು ಆದಿತ್ಯವಾರ 2 ದಿವಸ ನಮಗೆ ಪರೀಕ್ಷಾ ಸಮಯ, ಭಾಳ ಒತ್ತಡದ ಒಂದು ಸಮಯ ಅಂತ ಭಾವಿಸ್ತೇವೆ. ಪಕ್ಕದಲ್ಲಿ ಮೊನ್ನೆ ತಾನೇ ಭಾಳ ಅದ್ಧೂರಿಯಾಗಿ ಮಾರಿಯಮ್ಮನ ಬ್ರಹ್ಮಕಲಶ ಪ್ರತಿಷ್ಠೆಯಲ್ಲಾಗಿದೆ.
ನಮ್ಮ ಹಿರಿಯರು, ನನ್ನ ಹೃದಯಕ್ಕೆ ಅತ್ಯಂತ ಹತ್ತಿರಾಗಿರ್ತಕ್ಕಂಥ ರತ್ನಾಕರನ್ನು ಈಗ ಆಡಳಿತ ಮುಖ್ಯಸ್ಥರಾಗಿದ್ದಾರೆ. ದೇವಿ ಅವರಿಗೆ ಆ ಒಂದು ಅವಕಾಶವನ್ನು ದಯಪಾಲಿಸಿದ್ದಾರೆ. ಅವರಿಗೆ ಶುಭವನ್ನು ಹಾರೈಸ್ತೇನೆ. ಹಾಗೆ ಈ ಭಾಗದ ನಮ್ಮ ನಗರ ಪುರಸಭೆ ಸದಸ್ಯರು ಮೊಯ್ನಕ್ಕ ಸಹೋದರಿ ಮೊಯ್ನಕ್ಕನವರಿದ್ದಾರೆ. ಹಾಗೆ ಸನ್ಮಾನ್ಯ ಮೊಹಮ್ಮದ್ ಸಾದಿಕ್ ಸಾಹೇಬರು, ನಮ್ಮ ಈ ಭಾಗದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದರೂ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಹೆಗಲನ್ನು ಕೊಡ್ತಕ್ಕಂಥ ನಮ್ಮ ಸ್ನೇಹಿತರು ಸಾದಿಕ್ ಅವರಿದ್ದಾರೆ. ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಯೋಗೀಶ್ ಪೂಜಾರಿ ಅವರೇ, ಹಾಗೆ STMC ಅಧ್ಯಕ್ಷರು ಸಹೋದರಿ ಸಂಗೀತಾರವರೇ, ಶಾಲಾ ಮುಖ್ಯೋಪಾಧ್ಯಾಯ ಅವರ ಅದೃಷ್ಟ, ಅವರ ಕಾಲಘಟ್ಟದಲ್ಲಿ ಶಾಲೆ ಶತಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ. ಹಾಗೆ ಈ ಸಂಭ್ರಮಾಚರಣೆಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರೇ, ಸದಸ್ಯರೇ, ಪದಾಧಿಕಾರಿ ಬಂಧುಗಳೇ, ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಬಹುಶಃ 100 ವರ್ಷ ಅಂತ ಹೇಳಿದರೆ ಒಂದು ಶಾಲೆಗೆ ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತೇನೆ. ಆ ಕಾಲಘಟ್ಟದಲ್ಲಿ ನಮ್ಮ ಹಿಂದಿರುಗಿ ನೋಡಿದಾಗ ಮಾಡಿದ ಸಾಧನೆಗಳ ಉಂಡ ವೇದನೆಗಳ ಪರಾಮರ್ಶೆಗೆ ಒಂದು ಪರ್ವಕಾಲ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಅಂದು ದುಡಿದವರ ಇಂದು ಮಡಿದವರ ಸಂಸ್ಮರಣೆಗೆ ಒಂದು ವಿನೀತ ಕಾಲ ಅಂತ ಭಾವಿಸ್ತೇನೆ. ಇದೆಲ್ಲ ಉಲ್ಲೇಖ ಇದೆ. ಸನ್ಮಾನ್ಯ ಭಾಸ್ಕರ್ ಶೆಟ್ಟರವರು, ಅವರ ಕೊಡುಗೆ, ವಸಂತ ಸಾಲಿನವರ ಕೊಡುಗೆ, ಸೊರಕೆಯವರ ಕೊಡುಗೆ, ಲಾಲಾಜಿಯವರ ಕೊಡುಗೆ. ಈಗ ನೀವೆಲ್ಲ ನಿಮ್ಮ ಹರಕೆ ಹಾರೈಕೆಯಿಂದ ಶಾಸಕನಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಸ್ನೇಹಿತರೆ. ಹಾಗಾಗಿ ಆ ಪೂರ್ವಸೂರಿಗಳನ್ನು ನೆನಪು ಮಾಡ್ತಾ ಮಾಡ್ತಾ ಇವತ್ತು ಶಾಲೆ ಅಂತ ಹೇಳಿದರೆ ಒಂದು ಅರಿವಿನ ಅರಮನೆ ಹೆಬ್ಬಾಗಿಲು, ಲೋಕ ಕಲ್ಯಾಣಕ್ಕಾಗಿ ತೆರೆದಿಟ್ಟ ವಿಚಾರದ ಅಮೃತಕೊಮ್ಮ ಅಂತ ಭಾವಿಸ್ತೀವಿ. ಶಾಲೆಗೆ ಬರುವಾಗ ಒಂದು ಪೂಜ್ಯ ಭಾವನೆಯಿಂದ ಬರ್ತೀವಿ. ಹೇಳ್ತಾರೆ, ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟ ಬಂಧು ಬಳಗಕ್ಕೆ ನಮನ, ಕಲಿತ ಶಾಲೆಗೆ ನಮನ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೇಳ್ತಾ ನಮ್ಮ ಬದುಕನ್ನು ಕಟ್ಟಿಕೊಳ್ತೇವೆ ಸ್ನೇಹಿತರೆ. ಹಾಗಾಗಿ ರಸ್ತೆ, ಸೇತುವೆ, ಆಸ್ಪತ್ರೆ, ಶಾಲೆ ಜೊತೆಯಲ್ಲಿ ಸಂತುಲಿತಗೊಂಡಂಥ, ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಈ ದೇಶದ ಬಹಳ ದೊಡ್ಡ ಆಸ್ತಿ ಅಂತೆ. ಹಾಗಾಗಿ ಇವತ್ತು 2 ಸಂದರ್ಭಗಳಲ್ಲಿ ಮನುಷ್ಯ ತನ್ನ ಬದುಕಿನ ಸಾರ್ಥಕತೆಗಳಿಗೆ ಅನುಭವಿಸ್ತಾನಂತೆ. ಇವತ್ತು ತುಂಬ ಜನ ಇಲ್ಲಿ ರಿಟೈರ್ಡ್ ಟೀಚರ್ಸ್ಗೆ ಇಲ್ಲಿ ಸನ್ಮಾನ ಆಗಿದೆ. ಅಲ್ಲಿ ಯಾರಾದರೂ ವಿದ್ಯಾರ್ಥಿ ಕಣ್ಣ ಮುಂದೆ ಬಂದಾಗ ತಾನು ನಿಕ್ಷೇಪಿಸಲ್ಪಟ್ಟಂಥ ವಿದ್ಯೆಯಿಂದ ತನ್ನ ಶಿಷ್ಯನಾದವರು ತನ್ನ ಕಣ್ಣ ಮುಂದೆ ವಿಜೃಂಭಿಸಿದಾಗ, ತನ್ನ ಕಣ್ಣ ಮುಂದೆ ಬೆಳಗಿದಾಗ ಆ ಗುರುವಾದವರು ತಮ್ಮ ಬದುಕಿನ ಸಾರ್ಥಕತೆಗಳಿಗೆ ಅನುಭವಿಸ್ತಾರಂತೆ. ಹಾಗೆ ತನ್ನ ಮಗ ಅಥವಾ ಮಗಳು ತನ್ನ ಕಣ್ಣ ಮುಂದೆ ತನಗೆ ಎತ್ತರಕ್ಕೆ ಬೆಳೆದಾಗ, ತನಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿದಾಗ ಅವರು ತಮ್ಮ ಬದುಕಿನ ಸಾರ್ಥಕತೆಗಳಿಗೆ ಅನುಭವಿಸ್ತಾರಂತೆ. ಹಾಗಾಗಿ ಇವತ್ತು ಓದು ಜಾಗದಲ್ಲಿ ಜಾಗೃತಿ ಮೂಡಿಸಬೇಕು. ವಿದ್ಯೆ ಸಮರಸವಾಗಿ ಸಾಮರಸ್ಯದ ಬದುಕಿಗೆ ಮನುಷ್ಯನ ಅಣಿಗೊಳಿಸಬೇಕು. ಶಿಕ್ಷಣ ಬದುಕಿನ ಏರುಮೆಟ್ಟನ್ನು ಭರಿಸಿ ಸಾಗಬೇಕಂತ. ಹಾಗಾಗಿ ಆ 100 ವರ್ಷಗಳ ಹಿಂದೆ ಈ ಸಮಾಜದ ಕಟ್ಟಕಡೆ ಮಗು ಅಕ್ಷರ ಪ್ರಪಂಚಕ್ಕೆ ತಿಳಿದುಕೊಳ್ಬೇಕು. ಒಂದಷ್ಟು ಸಂಸ್ಕಾರ ಮತಿಗಳ ಇಡಿಗಟ್ಟನ್ನು ಈ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಆ ಕಾಲಘಟ್ಟ ಸಂಕಲ್ಪ ಮಾಡಿದ್ರಲ್ಲ, ಆ ತೇರನ್ನು ಈ 100 ವರ್ಷಗಳ ಕಾಲ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಇರ್ಬೋದು, ಇಲ್ಲಿಯ ಪ್ರಾಧ್ಯಾಪಕರು ಇರ್ಬೋದು, ಇಲ್ಲಿ ಅಧ್ಯಾಪಕರು ಇರ್ಬೋದು, ಇಲ್ಲಿಯ ಸಿಬ್ಬಂದಿ ವರ್ಗ ಇರ್ಬೋದು, ಆ ಪವಿತ್ರ ತೇರಿಯ ಕೈಯಾಸರೆ ಅಲ್ಲಲ್ಲ, ಆ ಪಲ್ಲಕ್ಕಿ ಹೆಗಲನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರಲ್ಲ. ಹಾಗಾಗಿ ಒಂದು ಪುಣ್ಯತಮ ಗಳಿಗೆ ಅಂತ ಭಾವಿಸ್ತೇವೆ. ಇವತ್ತು ಸುಧಾಮ ಅವರು ಹೇಳ್ತಾ ಇದ್ರು, ಒಂದಷ್ಟು ಶಾಲೆ 100 ವರ್ಷ ದಾಟಿದೆ, ಆದರೆ ಯಾರಿಗೂ ಗೊತ್ತಾಗಲಿಲ್ಲ. ಅಲ್ಲಿ ಯೋಗೀಶ್ ಪೂಜಾರಿ ಅಂತವರು ಸುಧಾಮನಪುರಲ್ಲಿ ಇರಲಿಲ್ಲ. ಆದರೆ ನನಗೆ ಗೊತ್ತಿದೆ, ಸಂಘಟನೆ ಸಂಕಟ, ಆ ಸಂಘಟನೆ ಮಾಡಿ ಮಾತ್ರ ಅರ್ಥ ಆಗ್ತದೆ. ತುಂಬ ಕಷ್ಟಪಟ್ಟು ಮನೆ ಹೋಗಿ ಹಳೆ ವಿದ್ಯಾರ್ಥಿಗಳ ಸಂಪರ್ಕ ಮಾಡಿ ಇವತ್ತು ಈ ಒಂದು ಅದ್ಭುತ ಕಾರ್ಯಕ್ರಮ. ನಾನು ನಿನ್ನೆ ಬರ್ತೇನೆ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ಸುರೇಶಣ್ಣ ಇನ್ನು ಬರೋಷ್ಟಿ ಎಲ್ಲೇ ಬಲ್ಲೆ ಎಲ್ಲ ಪೂರ ಹಳೆ ವಿದ್ಯಾರ್ಥಿ ಇರ್ತಾರೆ, ರೂಪಾಯಿನ ಪಾತ್ರ ಬೋರು ಅನ್ನೋ ಮಾತನ್ನು ಸುಧಾಮ್ ಶೆಟ್ಟಿಯವರು ಹೇಳಿದರು. ನಿಜ ಹೇಳ್ಬೇಕಾದ್ರೆ ಇವತ್ತು ಸಿಕ್ಕಾಪಟ್ಟೆ ಒತ್ತಡದಲ್ಲಿ ಇದ್ದೀನಿ. ಆದರೆ ನನಗೆ ಗೊತ್ತಾಗ್ತದೆ ಎಷ್ಟು ಕಷ್ಟಪಟ್ಟಿದ್ದೀರಿ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ದಿವಸಗಳಿಂದ, ಎಷ್ಟು ತಿಂಗಳಿಂದ ನೀವು ರಾತ್ರಿ ಹಗಲು ಒದ್ದಾಡಿದ್ದೀರಿ ಅನ್ನುವಂಥ ಪರಿಜ್ಞಾನ ನನಗಿದೆ.
ನಾನು ಯಾರು ಫೋನ್ ಬಂದೀಗ ಅಲ್ಲಿ ರೋಟರಿ ಕ್ಲಬ್ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ, ನಾನು ಅವ್ರಿಗೆ ಹೇಳ್ತಿದ್ದೆ, ಅಮ್ಮ ಇದು ಬರೋ ವರ್ಷ ಕೂಡ ಬರ್ತದೆ, ಆದರೆ ಶತಮಾನೋತ್ಸವ ಒಂದೇ ಒಂದು ಸಲ, ಆ ಕಾರಣಕ್ಕಾಗಿ ದಯವಿಟ್ಟು ನನಗೆ ಕ್ಷಮೆ ಕೊಡಿ, ನನಗೆ ಬರ್ಲಿಕ್ಕೆ ಆಗ್ತಿಲ್ಲ ಗೊತ್ತಿಲ್ಲ, ನಾನು ನಮ್ಮ ಕರ್ತವ್ಯ ಬರಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದೆ ನಾನು. ಹಾಗಾಗಿ ಇವತ್ತು ಯಾಂತ್ರಿಕತೆ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಜಗತ್ತಿನ ಅರಮನೆ ಕಟ್ಟುವ ತವಕದಲ್ಲಿ ನಾವು ಇದ್ದೀವಿ. ಆದರೆ ನಿನ್ನೆಗಳು ನೆನಪು ಮಾಡಿಕೊಂಡೇ ನಾಳೆಗಳ ಸೂರ್ಯ ನಾವು ನಿರೀಕ್ಷೆ ಮಾಡಬೇಕಂತ. ಬೌದ್ಧ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ತಾಯಿಯ ಮಡಿಲಿ ನಾವು ತೆರಳಬೇಕಂತ. ಆಲದ ಮರ ಶಾಸ್ತ್ರಮಾನದ ಘಟನೆ ಸಾಕ್ಷಿ ಆದರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾಳೆ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಅಫ್ಕೋಸ್ಟೇಷನವರನ್ನು ನಾವು ನಿಲ್ಲಿಸಬೇಕು. ಅವರು 4 ಲಕ್ಷ ರೂಪಾಯಿಗಳ ದೊಡ್ಡ ಕಾಣಿಕೆಯನ್ನು ಕೊಟ್ಟು ಇದಕ್ಕೆ ಪೇಂಟಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ಒಂದಷ್ಟು ಜನ ದಾನಿಗಳು ಕೂಡ ಕೈ ಜೋಡಿಸಿದ್ದಾರೆ. ನಾನು ಎಲ್ಲ ಶಾಲೆಗೆ ಹೋಗಿ ಹೇಳುವಂಥದ್ದು, ನೀವು ಬ್ರಹ್ಮ ಕೆಲಸಕ್ಕೆ ದುಡ್ಡು ಕೊಡಲಿಲ್ಲ ಪರವಾಗಿಲ್ಲ, ಆದರೆ ನಿಂತು ಹೋಗೋ ಶಾಲೆನ ನೀವು ಅದಕ್ಕೆ ನಮ್ಮ ಮುಂದೆ ತೊಗೊಂಡು ಹೋದರೆ ಖಂಡಿತ ಅದಕ್ಕೆ 100 ಪಟ್ಟು ಪುಣ್ಯ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಎಲ್ಲ ವೇದಿಕೆಯಲ್ಲೇ ಹೇಳ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ರೀತಿಯ ಓದುವ ಲೋಕದಲ್ಲಿ ಗೊಂದಲದ ಗೂಡಿನಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಅರ್ಥ ಕಾಮಗಳೇ ಪ್ರಧಾನವಾದ ಓದು ವಿಜೃಂಭಿಸಿದ ಕಾಲಘಟ್ಟದಲ್ಲಿ ಬದುಕೆಂದರೆ ಏನು ಹಾಗೆಂದು ಕೇಳಿಕೊಳ್ಳುವ ವ್ಯವಧಾನವಿಲ್ಲ. ರಾಶಿ ರಾಶಿ ಭಾವಗಳ ವಿರೂಪ, ಬಣ್ಣ ಬದಲು, ಭಾವ ಬದಲು, ಸಾಸಿವೆಷ್ಟು ಸುಖಕ್ಕಾಗಿ ಸಾಗದಷ್ಟು ಬಡಿಬಾರ್ದು ನಾವು ಸ್ನೇಹಿತರೆ. ಶಾಲೆ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಇಲ್ಲಿ ಬಹುಶಃ ಜಾತಿ, ಮತ, ಧರ್ಮ, ಪಂಥ ಎಲ್ಲವನ್ನು ಮೀರಿ ಸೇರ್ತಕ್ಕಂಥ ಒಂದು ಜಾಗ ಇದ್ದರೆ ಶಾಲೆ ಮಾತ್ರ. ಪರ್ಷಿಯನ್ ಕವಿ ಒಂದು ಕಡೆ ಬರೀತಾನೆ, ಮಂದಿರ ಗಿರುತ್ತಾ ಬಿರ್ ಬನ್ ಜಾತ ದಿಲ್ಕು ಕೋನು ಸಂಭಾಲೆ ಓ ದುನಿಯಾಕ್ಕೆ ರಖವಾಲೆ ಅಂತೇಳಿ. ಅಂದರೆ ಮಂದಿರ ಓಡಿದ್ರೆ ಕಟ್ಬೋದು, ಮಸೀದಿ ಓಡಿದ್ರೆ ಕಟ್ಬೋದು, ಚರ್ಚ್ ಓಡಿದ್ರೆ ಕಟ್ಬೋದು, ಆದರೆ ಮನಸ್ಸು ಓಡಿದ್ರೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಶಾಲೆ ಆ ಏಕಸೂತ್ರವನ್ನು ಬಿಗಿಯಾಗಿ ಹಿಡಿತಾ ನಮ್ಮಲ್ಲಿ ಆ ಭ್ರಾತೃತ್ವದ ಭಾವನೆಯನ್ನು, ಆ ಸಹೋದರ ಭಾವನೆ ಮೂಡಿಸುವಲ್ಲಿ ಇವತ್ತಿನ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆಗಳು ಮುಂದಡಿ ಇರಬೇಕಂತ ಬಲವಾದ ಪ್ರತಿಪಾದನೆ ಎಲ್ಲ ಕಡೆ ಮಾಡುವಂಥ ಒಂದು ಸ್ನೇಹಿತರು. ಹಾಗಾಗಿ ಹೇಳ್ತಾರೆ, ಒಬ್ಬ ಕವಿ ಮುಂದೆ ಬರೀತಾನೆ, ನಡೆಯುವುದೊಂದೇ ದಾರಿ, ಕುಡಿಯುವುದೊಂದೇ ನೀರು, ಸುಡುವಾಗಿ ಹೊಂದಿರಲು ನಡುವೆ ಕುಲ ಗೋತ್ರ ಎತ್ತಣೆ ಅಂತ ಮಾತನ್ನು ಹೇಳ್ತಾರೆ. ಅಂದರೆ ಅದನ್ನು ಮೀರಿ ನಿಂತಾಗ ಮಾತ್ರ ಇವತ್ತಿನ ಶಿಕ್ಷಣಕ್ಕೆ ಒಂದು ಒತ್ತು ಬರ್ತದೆ. ಹಾಗಾಗಿ ಹೇಳ್ತಾರೆ, ಚಾಂದನ ಬದಲ ಸೂರಜನ ಬದಲ ನಾ ಬದಲಾರೇ ಭಗವಾನ್ ಕಿತ್ನಾ ಬದಲ್ಗ ಇನ್ಸಾನ್ ಅಂತೇಳಿ. ಮನುಷ್ಯನ ಬದುಕು ಬದಲಾಗ್ತಾ ಇದೆಯಲ್ಲ, ಹಾಗಾಗಿ ಮತ್ತೆ ಆ ನೆನಪುಗಳನ್ನು ಒಂದು ಶಾಲೆಗೆ 100 ವರ್ಷ ಅಂತ ಹೇಳಿದರೆ ಹಳೆಯ ವಿದ್ಯಾರ್ಥಿಗಳು ನಮ್ಮ ಬಾಲ್ಯದ ನೆನಪುಗಳ ಪುಟ್ಟ ಜಾತ್ರೆ ಅಂತ ಭಾವಿಸ್ತಾರೆ. ಸರಿದು ಹೋದ ನಿನ್ನೆಗಳ ನೆನಪು ಚಿತ್ತಬಿಟ್ಟಿಯಲ್ಲಿ ಚಿತ್ರಗಳ ವರ್ಣರಂಜಿನ ಮೆರವಣಿಗೆ ಸಾಕ್ತಾ ಅಂತ. ಆಗಿನ ಖುಷಿ ಇವತ್ತು ಆಗ ಶ್ರೀಮಂತಿಗೆ ಇರಲಿಲ್ಲ. ನಮ್ಮ ತಂದೆ ತಾಯಿ, ನಾನು ಕೂಡ ಒಬ್ಬ ಜನಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನನಗೆ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ನಾನು ಎಲ್ಲ ಶಾಲೆ ಹೋದಾಗ ಈ ಮಾತನ್ನು ಹೇಳ್ತೇನೆ. 42 ವರ್ಷಗಳ ಹಿಂದೆ ನಾನು ಬಳ್ಳಾರಿಗೆ ಹೋದಾಗ ಕೇವಲ ಒಂದು ಜೊತೆ ಬಟ್ಟೆಯಲ್ಲಿ ನಾನು ಊರು ಬಿಟ್ಟು ಹೋದಂಥವ್ರು. ನಾವು ಎಲ್ಲ ಕಡೆ ಹೋದಾಗ ನಮ್ಮ ಗೆದ್ದ ಕಥೆಯನ್ನಲ್ಲ, ಸೋತ ಕಥೆಯನ್ನು ಹೇಳ್ತಾ ನಿಮ್ಮನ್ನು ಗೆಲುವಿನ ಕಡೆ ಮುಖ ನಿಲ್ಲಿಸಬೇಕು, ನಿಮ್ಮ ಮಕ್ಕಳನ್ನ ಗೆಲುವಿನ ಕಡೆ ಮುಖ ನಿಲ್ಲಿಸಬೇಕು. ಯಾಕಂತ ಹೇಳಿದರೆ ಇವತ್ತು ಒಂದು ಸಣ್ಣ ನಾವು SSLC ರಿಸಲ್ಟ್ ಬಂದ ತಕ್ಷಣ, PUC ರಿಸಲ್ಟ್ ಬಂದ ತಕ್ಷಣ ನಾವು ಒಂದು ಪ್ರಕಟಣೆ ಕೊಡ್ತೀವಿ, ದಯವಿಟ್ಟು ಎದೆಗುಂದಬೇಡಿ. ನೀವು ಯಾರು ಕೆಲವೊಂದು 5 ಮಾರ್ಕ್ ಕಮ್ಮಿ ಆದರೆ ಮಕ್ಕಳು ಸುಸೈಡ್ ಮಾಡ್ಕೊಳ್ತಾರೆ. ಮೊನ್ನೆ ಇಲ್ಲೇ ಒಂದು ಮಗು ಹೋಗಿ ನನಗೆ 35,000 ಒಂದು ಮೊಬೈಲ್ ಬೇಕು ಅಂತ ಕೇಳಿದಾಗ ಆ ತಂದೆ ಹೇಳ್ತಾರೆ, ನನ್ನ ಹತ್ರ ಒಂದು 26,000 ರೂಪಾಯಿ ಇದೆ ಮಗು, ಎಲ್ಲ ದುಡ್ಡು ನೀನು ತೊಗೊಂಡು ಮೊಬೈಲ್ ತಗೋ ಅಂತ ಹೇಳಿದ್ರೆ ಅಷ್ಟಕ್ಕೆ ಆ ಮಗು ಈ ಕಮಿಟಿ ಸೂಸೈಡ್, ಆ ಮಗು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದೆ. ಯಾರು ಈ ಕಾರಣ? ಇಲ್ಲಿ ಆ ಮನೆ ಮಸಣ ಆಗಿಬಿಟ್ಟಿದೆ. ಇರ್ತಕ್ಕಂಥ ಒಬ್ಬ ಮಗ ಕೈ ಬಿಟ್ಟು ಹೋಗ್ಬಿಟ್ಟ. ಮಗು ಪರೀಕ್ಷೆ ಸೋತ ಚಿಂತೆ ಅಲ್ಲ ಅಣ್ಣ, ಮಗು ಪರೀಕ್ಷೆ ಸೋತ ಚಿಂತೆ ಅಲ್ಲ, ಬದುಕಲ್ಲಿ ಸೋಲ್ಬಾರದು. ಬದುಕಲ್ಲಿ ಗೆಲ್ಲಬೇಕಾದ್ರೆ ಆ ಮೌಲ್ಯಗಳು ಅದು ಹೃದಯಕ್ಕೆ ಪಸರಿಸಬೇಕಂತ. ನನಗೆ ಸುಮಾರು 100 ಕೋಟಿ 200 ಕೋಟಿ ಧನಿಕರಿದ್ದಾರೆ. ಅವರು ಒಂದು 3 ಗಂಟೆ ನಮಗೆ ನಿದ್ರೆ ಮಾಡಬೇಕಾದ್ರೆ ನಿದ್ರೆ ಮಾಡಿ ತಗೊಂಡೇ ನಿದ್ರೆ ಜಾತಕ ದುಸ್ಥಿತಿ ಬಂದಿದೆ. ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳಿದಾಗ ಮೈ ಸನ್ ಈಸ್ ಮೈ ಪ್ರಾಬ್ಲಮ್, ಮೈ ಡಾಟರ್ ಇಸ್ ಮೈ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಹಾಗಾಗಿ ಅತ್ಯಂತ ಸರಳವಾಗಿ ಬದುಕಲು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಾವು. ಇವತ್ತು ಮೊಬೈಲ್ ಬೇಕು, 1 ಗಂಟೆ 2 ಗಂಟೆ ಕೊಡಿ. ಇವತ್ತು ಬಾಂಬೆಯಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಂತ ಶುರುವಾಗಿದೆ. ಕೆಲವು ಡಾಕ್ಟ್ರು ಅವರು ಮಾನಸಿಕ
ನಮ್ಮ ಮಕ್ಕಳು ಆ ಮೊಬೈಲ್ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ 4 ಗಂಟೆ 5 ಗಂಟೆ ಮೊಬೈಲ್ ಮೊರೆ ಹೋಗ್ತಾರೆ, ಬೇರೆ ಬೇರೆ ಕಾಯಿಲೆಗಳಿಗೆ ಅದನ್ನು ಒಡ್ಡಿಕೊಳ್ತಾರೆ. ಹಾಗಾಗಿ ಅಲ್ಲಿ ಒಂದು ಡಿ ಅಡಿಕ್ಷನ್ ಸೆಂಟರ್ ಅಂತ ಶುರು ಮಾಡಿದ್ದಾರೆ. ಹಾಗಾಗಿ ಕೊಡಿ, 1 ಗಂಟೆ 2 ಗಂಟೆ ಮಕ್ಕಳಿಗೆ ಮೊಬೈಲ್ ಕೊಡಿ. ಇವತ್ತು ಎಲ್ಲೋ ಒಂದು ಕಡೆಗೆ ಮಕ್ಕಳಿಗೆ ಪದವಿ ಕೊಡ್ತಾ ಇದ್ದೀವಿ, ಅದು ಎಲ್ಲೋ ಒಂದು ಕಡೆಗೆ ಸಂಸ್ಕಾರ ಕೊಡೋದನ್ನು ನಾವು ಸಂಸ್ಕಾರ ಕಲಿಸ್ಕೊಡೋದನ್ನು ನಾವೆಲ್ಲ ಒಂದು ಕಡೆ ಸೋಲ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲವೂ ಸರಕು, ಎಲ್ಲರೂ ಸರಕಾಗಿಬಿಟ್ಟಿದ್ದೀವಿ. ಹಾಗಾಗಿ ಕೇವಲ ಡಿಗ್ರಿ ಮಾತ್ರ ಸಾಲದು, ಆ ಮಕ್ಕಳು ಬದುಕೋದನ್ನು ಕಲಿಸ್ಕೊಡ್ಬೇಕು. ಇವತ್ತು ಜಾಬ್ ಸಿಗ್ತಾ ಇಲ್ಲ ನಮಗೆ. ಜಸ್ಟ್ 35, ನಾವೆಲ್ಲ ಜಸ್ಟ್ ಸುಧಾಮಣಿಯನ್ನು ಗೊತ್ತಿದೆ, ನಾವೆಲ್ಲ ಜಸ್ಟ್ ಪಾಸ್ ಸ್ಟೂಡೆಂಟ್ಸ್, ನಾವೇನು ದೊಡ್ಡ ಬುದ್ಧಿವಂತೇನಲ್ಲ. ಮೊದಲು ರಿಸಲ್ಟ್ ಮಾರ್ಕ್ ಕಾರ್ಡ್ ಬಂದ ತಕ್ಷಣ ನಾವು ಮೊದಲು ಕೆಂಪು ಗೆರೆ ಇತ್ತಾಗಿ ನೋಡ್ತಾ ಇದ್ವಿ. ಒಂದ್ಸಲ ನನಗೆ 5ರಲ್ಲಿ 5 ಕೆಂಪು ಗೆರೆ ಇತ್ತು, 1 ಮಾತ್ರ ಇದಾಗಿತ್ತು. ನಮ್ಮ ತಾಯಿಗೆ ಹೇಳಿದೆ, ಇದು ಕೆಂಪು ಗೆರೆ, ನಾನು ಪಾಸು, ಆಮೇಲೆ 1 ಮಾತ್ರ ನಾನು ಫೇಲ್ ಅಂತ ಹೇಳ್ಬಿಟ್ಟೆ. ನಾನು ತಾಯಿ ನನಗೆ ಹೊಡಿತಿದ್ರು ಅವಾಗ. ಸುಳ್ಳು ಹೇಳಬಾರ್ದು, ಸಣ್ಣ ವಯಸ್ಸು ಅವಾಗ. ಹೀಗೆ ಬದುಕಿನ ಭಾವನೆಗಳನ್ನ ಎಲ್ಲ ಅನುಭವಿಸಿ, ಯಾಕಂದ್ರೆ ನಾನೇ ದೊಡ್ಡ ಬುದ್ಧಿವಂತೇನಲ್ಲ. ಆದರೆ ಇವತ್ತು ಪರಿಸ್ಥಿತಿ ಎಲ್ಲಿ ಬಂತು ಅಂತ ಹೇಳಿದ್ರೆ, ನನ್ನ ಮಕ್ಕಳು ಮುಂಬೈಲಿ ಓದ್ತಾ ಇದ್ದಾರೆ, ಅಲ್ಲಿ ಬೋರ್ಡ್ ಹಾಕ್ತಾರೆ 95% ಕಟ್ ಆಫ್ ಅಂತೇಳಿ. ಹಾಗೆ ಇನ್ನೊಂದು 10 ಕಿಲೋಮೀಟರ್ ದೂರ ಹೋದಾಗ 90% ಕಟ್ ಆಫ್ ಅಂತ ಬೋರ್ಡ್ ಹಾಕ್ತಾರೆ. ಇನ್ನೊಂದು 20 ಕಿಲೋಮೀಟರ್ ದೂರ ಹೋದಾಗ ಅಲ್ಲಿ 80% ಕಟ್ ಆಫ್ ಅಂತ ಬೋರ್ಡ್ ಹಾಕ್ತಾರೆ. ನಾನು ಇಲ್ಲಿ ಒಂದು ಶಿರ್ವ MSRS ಕಾಲೇಜ್ ವಿದ್ಯಾವರ್ಧನ ನನಗೆ ಚೇರ್ಮನ್ ಆಗಿದ್ದೀನಿ. ಸುಮಾರು 3,000 ಮಕ್ಕಳಿದ್ದಾರೆ. ನಾನು ನಮ್ಮ ಟೀಚರ್ಸ್ಗೆ ಹೇಳ್ತೀನಿ, ದಯವಿಟ್ಟು ಯಾರು ಮಾತು ತೊಗೊಳಕ್ಕೆ ಹೋಗಬೇಡಿ. ಮೊದಲನ್ನ ಅವ್ರನ್ನ ಕ್ಲಾಸಿಗೆ ತಗೊಂಡು ಅವರಲ್ಲಿ ಸಂಸ್ಕಾರ ಕೊಡ್ತಕ್ಕಂಥ, ಅವರೇ ಶಿಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅವರಲ್ಲಿ ಬದುಕಿನ ಒಂದು ಪ್ರೇರಣೆ ಬರಬೇಕು. ನಾವಲ್ಲದೆ ಇನ್ಯಾರು ಅನ್ನೋದು ಮಾತನ್ನು ಹೇಳ್ತಾ ಆ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ಅವರು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಖಂಡಿತ ಒಂದು ಒಳ್ಳೆಯ ಕಾರ್ಯಕ್ರಮ, ಖಂಡಿತವಾಗಿ ಭಾಳ ಕಷ್ಟಪಟ್ಟು ಈ ಕಾರ್ಯಕ್ರಮ ಆಗಿದೆ. ಹಾಗಾಗಿ ತುಂಬ ಜನ ನಮ್ಮ ನೀಲಾನಂದ ನಾಯಕರು ಭಾಳ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ರಿಟೈರ್ಡ್ ಆಗಿದ್ದಾರೆ, ಅವರು ಸಾರ್ಥಕದ ಬದುಕನ್ನು ಬದುಕಿದ್ದಾರೆ. ನಮ್ಮ ಪ್ರತಾಪಣ್ಣ ದೂರದ ಉದ್ಯೋಗಕ್ಕೆ ಬಂದಿದ್ದಾರೆ. ಹಾಗೆ ನಿಮಗೆಲ್ಲರೂ ಕೂಡ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಕೈ ಮುಗಿತಾ, ಹಾಗೆ ನಮ್ಮ ರಿಟೈರ್ಡ್ ಟೀಚರ್ ಇದ್ದಾರೆ, ನಿಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಈಗಾಗಲೇ ಒಂದಷ್ಟು ಮನವಿನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಋಣ ನಮ್ಮ ತಲೆ ಮೇಲಿದೆ. ಒಬ್ಬ ಜನಸಾಮಾನ್ಯ ಕೂಡ ಬಂದಂಥ ನನ್ನನ್ನು ನನಗೆ ಮತ ನೀಡುವ ಮೂಲಕ ನನ್ನನ್ನು ಗೆಲ್ಲಿಸಿದ್ದೀರಿ. ಕಾಯ ವಾಚ ಮನಸ್ಸೊಬ್ಬ ಶಾಸಕನಾಗಿ ಏನೆಲ್ಲ ಸಾಧ್ಯ ಇದೆಯೋ, ನಮ್ಮ ಮೊದಲೇ ಯೋಗೇಶ್ ಅಣ್ಣ ಮತ್ತು ನಮ್ಮ ಸುಧಾಮಣ್ಣ ಇಬ್ಬರು ನನ್ನ ಸ್ನೇಹಿತರು ಮತ್ತು ನನ್ನ ತಮ್ಮನವರು ಇದ್ದೀರಿ. ಎನಿ ಟೈಮ್ ನನ್ನ ಮನೆಗೆ ನೀವು ಬರ್ಬೋದು, ನನ್ನ ಕಚೇರಿ ಬರ್ಬೋದು. ಈ ಶಾಲೆಗೆ ಏನೆಲ್ಲ ವ್ಯವಸ್ಥೆ ಬೇಕು ಮುಂದಿನ ದಿನಗಳಲ್ಲಿ ನಾನು ನನ್ನ ಕಾಯ ವಾಚ ಮನಸ್ಸ ನನಗೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅನ್ನೋದು ಮಾತನ್ನು ಹೇಳ್ತಾ, ಯಾಕಂತ ಹೇಳಿದರೆ ಇಷ್ಟುವರೆಗೆ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈ ಶಾಲೆಯ ಈ ರಥವನ್ನು ಹೇಳ್ಕೊಂಡು ಬರೋದು ಕೆಲಸವನ್ನು ಮಾಡಿದ್ದೀವಿ. ಒಂದು ಪುಣ್ಯತಮ ಕಾರ್ಯ. ಮುಂದಿನ ದಿನಗಳಲ್ಲಿ ಕೂಡ ನಾವು ಮೊನ್ನೆ ಕೇಳಿರ್ಬೋದು, ಹಿಂದೂ ಜೂನಿಯರ್ ಕಾಲೇಜಲ್ಲಿ ನಾನಲ್ಲಿ PUC ವಿದ್ಯಾರ್ಥಿ, ಡಿಗ್ರಿ ಬಳ್ಳಾರಿಯಲ್ಲಿ ಮಾಡಿದೆ ನಾನು. ಹಾಗೆ ಅಲ್ಲಿ ನಿಮಗೆ ಆಶ್ಚರ್ಯ ಆಗೋದು, 2780 ಜನ ಅಲ್ಲಿ ಹಳೆ ವಿದ್ಯಾರ್ಥಿಗಳೊಬ್ಬರು ಬಂದಿದ್ದರು. ಭಾಳ ದೊಡ್ಡ ಸಮ್ಮೇಳನ ನಡೀತು. ಅಂದರೆ ಅಲ್ಲಿ ಇರ್ತಕ್ಕಂಥ ತುಂಬ ಕಷ್ಟಪಟ್ಟಿದ್ವಿ. 50 ಲಕ್ಷ ರೂಪಾಯಿ ದೇಣಿಗೆನ ಹಳೆ ವಿದ್ಯಾರ್ಥಿಗಳು ಒಟ್ಟು ಮಾಡಿಕೊಟ್ಟು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಹಾಗಾಗಿ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಶುದ್ಧಿ ಖಂಡಿತ ಆಗ್ತಾರೆ. ಹಾಗಾಗಿ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಸಾಧನಾ ವಿಶಿಷ್ಟತೆ ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನೋದು ವಿಶ್ವಾಣಿ. ಆದರೆ ಸಾತ್ವಿಕ ಪೋಷಣೆಯಲ್ಲಿ ಅಲ್ಲಿ ಸಹಜ ಸಂಕ್ರಮಣೆ ಆಗ್ತದೆ ಶರಣರ ಮಂದಾಳ ಮಾತಂತ. ಆ ನಿಟ್ಟಿನಲ್ಲಿ ಅವೆಲ್ಲವೂ ಕೂಡ ನಮ್ಮ ಆಶೋತ್ತರಗಳು ಪಲ್ಲವಿಸಲಿ ಅನ್ನೋದು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಈ ಒಂದು ಸುಂದರ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಮಕ್ಕಳಿಗೆ ವಿದ್ಯೆ ಎಷ್ಟೇ ಸಂಸ್ಕಾರ ಮುಖ್ಯ ಎನ್ನುವಂತಹ ಮಾತುಗಳೊಂದಿಗೆ ಅಧ್ಯಕ್ಷೀಯ ಭಾಷಣ ಮಾಡಿದಂತಹ ಮಾನ್ಯ ಶಾಸಕರಿಗೆ ವಂದನೆಗಳು. ಈಗ ದಯವಿಟ್ಟು ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾದ ಚಂದ್ರ ಮಲ್ಲಾರ್ ಇವರು ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಚಂದ್ರ ಮಾಜಿ ಅಧ್ಯಕ್ಷರು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮುಖ್ಯ ಅತಿಥಿಗಳಿಗೆ ನಮ್ಮ ಸುಧಾಮ ಶೆಟ್ಟಿಯವರು ಹಾಗೂ ಯೋಗೇಶ್ ಪೂಜಾರಿಯವರು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ.
ಮಾನ್ಯ ಶಾಸಕರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ಕೊಡುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಸ್ಮರಣಿಕೆಯನ್ನು ಅತಿಥಿಗಳು ಸ್ವೀಕರಿಸುವಂತೆಯೂ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲಿಗೆ ಶಾಸಕರಿಗೆ, ನಂತರ ನಡಿಕೆರೆ ರತ್ನಾಕರ್ ಶೆಟ್ಟಿಯವರಿಗೆ, ಹಾಗೆ ಶ್ರೀಮತಿ ಮೋಹಿನಿ ಶೆಟ್ಟಿ ಪುರಸಭಾ ಸದಸ್ಯರು, ಶ್ರೀ ಮೊಹಮ್ಮದ್ ಸಾದಿಕ್ ಕಾಪು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು, ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಧನ್ಯವಾದವನ್ನು ಕೇಳುವ ತಾಳ್ಮೆ ನಮ್ಮಲ್ಲಿ ಇಲ್ಲವಾದರೂ ಕೂಡ ಧನ್ಯವಾದವನ್ನು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈಗ ಧನ್ಯವಾದಕ್ಕಾಗಿ ನಿಮ್ಮ ಮುಂದೆ ಶ್ರೀ ನಾಗಾರ್ಜುನ ವಕೀಲರು ಮಲ್ಲಾರು ಇವರು. ಈ ಒಂದು ಶತಮಾನದ ಕಾರ್ಯಕ್ರಮದ ಶುಭ ವೇದಿಕೆಯಲ್ಲಿ PMC ಸರಗರಿಯ ಪ್ರಾಥಮಿಕ ಶಾಲೆ ಮಲ್ಲಾರ್ಜುನ ಇದರ ಹಳೆ ವಿದ್ಯಾರ್ಥಿಗಳ ಶತಮಾನೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಒಂದರಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ಶತಮಾನದ ಒಂದು ನನ್ನ ಭಾಗ್ಯ ಎನ್ನುತ್ತೇನೆ. ಇಲ್ಲಿ ನನಗೊಂದು ಕವಿವಾಣಿಯ ನೆನಪು ಬರ್ತಾ ಉಂಟು. ಜ್ಞಾನದ ದೇಗುಲವನ್ನು ಕಂಗೊಳಿಸುತ್ತಿರಲು ಕೈ ಬೀಸಿ ಕರೀತು ಬೆಳಕು ತನ್ನ ಹೊಸಲಿಗೆ ಬರಲು, ಶಿರವ ತಗ್ಗಿಸಿ ಕರವ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ನೂರಾರು ಕನಸಿನ ಪುಸ್ತಕ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವ ಗೆಳೆತನದ ಹೊಳೆಯನ್ನು ಹರಿಸಿ ಹೊಸದೊಂದು ಚೈತನ್ಯದೊಂದಿಗೆ ಪುಟ್ಟ ನಗುವನ್ನು ಬೀರಿ ಜ್ಞಾನವ ಹರಸಿ ಬಂದ ಯಾತ್ರಿಕರು ನಾವು ಅಂತ ಜ್ಞಾನವನ್ನು ನೀಡಿದ ವಿದ್ಯಾ ದೇಗುಲಕ್ಕೆ 100ರ ಸುಸಂದರ್ಭ ಒಂದರಪಣೆ ಕಾರ್ಯಕ್ರಮದಲ್ಲಿ ಕೊನೆ ಹಂತದ ಕಾರ್ಯಕ್ರಮವಾಗಿದ್ದು, ಇಲ್ಲಿ ಪ್ರತಿಯೊಂದು ವ್ಯಕ್ತಿಯು ನಮ್ಮ ಶಾಲೆಯಲ್ಲಿ ಅಭಿಮಾನದಿಂದ ಬಂದಂಥ ವ್ಯಕ್ತಿಗಳಾಗಿರುತ್ತಾರೆ. ನಮ್ಮ ಶಾಲೆಗೆ ಹಲವಾರು ವಿದ್ಯಾರ್ಥಿಗಳಿದ್ದು ಹಲವಾರು ಹಳೆ ವಿದ್ಯಾರ್ಥಿಗಳು ಇರುವ ಒಂದು ಶಾಲೆ ಎಂದರೆ ಅದು ನಮ್ಮ ಶಾಲೆ, ಅದು ನಮ್ಮ ಹೆಮ್ಮೆ. ಮೊದಲಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂಥ ಜ್ಞಾನದ ಭಂಡಾರವನ್ನು ತಮ್ಮ ಭಾಷಣದಲ್ಲಿ ಮೀಸಲಿಟ್ಟುಕೊಂಡಿರುವ ನಮ್ಮ ಮಾನ್ಯ ಕಾಪು ವಿಧಾನಸಭಾ ಶಾಸಕರು ಸುರೇಶ್ ಶೆಟ್ ಗುರ್ಮೆ ಇವರು ತಮ್ಮ ಭಾಷಣದಲ್ಲಿ ನಾನು ಹಲವಾರು ಬಾರಿ ಅವರ ಭಾಷಣ ನೋಡಿದಾಗ ಕೆಲವೊಂದು ಸಾಹಿತ್ಯದ ಪದಬಳಕೆಯನ್ನು ಮಾಡುವುದನ್ನು ಗಮನಿಸುತ್ತೇನೆ. ಅಂದಾಗೆ ಕನ್ನಡದಲ್ಲಿರುವಂತಹ ಅವರ ಅಭಿಮಾನಕ್ಕೆ, ಕನ್ನಡದ ಮೇಲಿರುವಂತಹ ಗೌರವ, ಪ್ರೀತಿ, ಕಾಳಜಿ ನೋಡಿದರೆ ನಿಮ್ಮಂಥ ಶಾಸಕರನ್ನು ಪಡೆದ ನಾವು ಧನ್ಯರು. ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಶಾಸಕರಿಗೆ ತಿಳಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಅನುಪಸ್ಥಿತಿಯಲ್ಲಿ ಇರುವ ಈ ಶಾಲೆಯ ಹೊರಾಂಗಣ ಹಾಗೂ ಒಳಾಂಗಣದಲ್ಲಿ ಪೈಂಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವ ಈ ನಮ್ಮ ಶಾಲೆಯ ಅಂದವನ್ನು ಮಾಡಿರುವ ನೆನೆಸಿಕೊಳ್ಳುತ್ತಾ ಅವರ ಬದುಕು ಇನ್ನಷ್ಟು ಅಂದವಾಗಿರಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತಿದ್ದೇನೆ. ಈ ಒಂದು ನಮ್ಮ ಶಾಲಾ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿ ನಡಿಕೇರಿ ರತ್ನಾಕರ ಶೆಟ್ಟಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಹಾಗೂ ಹೊಸ ಮಾರುಗಡಿ ಕಾಪು ಇವರು ಕೂಡ ನಮ್ಮ ಶಾಲೆಯಲ್ಲಿ ಅಪಾರ ಅಭಿಮಾನಿ ಇರುವಂಥ ವ್ಯಕ್ತಿಗಳಾಗಿದ್ದು ಇವರ ಕಾಲಾವಧಿಯಲ್ಲಿ ಹಲವಾರು ಕೊಡುಗೆಗಳನ್ನು ನಮ್ಮ ಶಾಲೆಯಲ್ಲಿ ಪಡೆದುಕೊಂಡಿದೆ. ಇವರಿಗೂ ನಮ್ಮ ಶಾಲಾ ಶತಮಾನೋತ್ಸವದ ಹಳೆ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬಂದು ತಮ್ಮ ಜನಪ್ರಿಯ ಶಾಸಕರಾಗಿರುವಂಥ ವಿನಯ್ ಕುಮಾರ್ ಸೊರಕೆರೆ ಅವರು ತಮ್ಮದೇ ಆದ ಶೈಲಿಯಲ್ಲಿ ಇಲ್ಲಿ ನಮಗೆ ಯಾವ ರೀತಿಯಲ್ಲಿ ಇರಬೇಕೆಂದು ತಿಳಿಸಿಕೊಟ್ಟಿರುತ್ತಾರೆ. ಅವರಿಗೂ ನಮ್ಮ ಶಾಲೆಯ ಪರವಾಗಿ ಶತಮಾನದ ಹಳೆ ವಿದ್ಯಾರ್ಥಿ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮ ಸ್ಥಳೀಯರಾದ ಮಾಜಿ ಶಾಸಕರು ಲಾಲಾಜಾರ್ ಮೆಂಡರ್ ಅವರು ಕೂಡ ಕಾಪಿನ ಜನಪ್ರಿಯ ಶಾಸಕರಾಗಿರುತ್ತಾರೆ. ಅವರು ಕೂಡ ಈ ಶಾಲೆಯ ಬಗ್ಗೆ ಹಲವಾರು ಕೊಡುಗೆಗಳನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಗತಿಯಾಗಿರುವ ಮೊಹಮ್ಮದ್ ಸಾದಿಕ್ ಇವರು 2 ಬಾರಿ ನಮ್ಮ ಧ್ವಜಸ್ತಂಭದ ನಿರ್ಮಾಣ ಮಾಡಿರುತ್ತಾರೆ. ಹಾಗೆ ಶಾಲೆಗೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಶಾಲೆಗೆ ನೀಡಿರುತ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀಮತಿ ಮೋಹಿನಿ ಶೆಟ್ಟಿ
ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೋಹಿನಿ ಅಕ್ಕೆ ಎಂದೇ ಪ್ರಖ್ಯಾತ. ಶಾಲೆಯ ಮೇಲಿರುವ ತಮಗಿರುವ ಗೌರವ ನಾವು ಕಂಡಿದ್ದೇವೆ ಮೇಡಮ್. ನೀವು ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ನಾವು ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಇನ್ನು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಸಾಬು ಸಾಹೇಬ್ ಹಾಗೂ ರವಿ ಶೆಟ್ಟಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಅದೇ ರೀತಿಯಲ್ಲಿ ಈ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಜೋಡಿ ಎತ್ತೆಂದೇ ಪ್ರಸಿದ್ಧರಾಗಿರುವ ಶ್ರೀ ಸುಧಾಮ ಶೆಟ್ಟಿ ಮಲ್ಲರ್ ಅಧ್ಯಕ್ಷರು ಸಸಮಾನ ಸಮಿತಿ ಹಾಗೂ ಯೋಗೀಶ್ ಪೂಜಾರಿ ಅಧ್ಯಕ್ಷರು ಹಳೆ ವಿದ್ಯಾರ್ಥಿ ಸಂಘ ಮಲ್ಲರ್ ಜನರು ಇವರಿಗೂ ಸಾಷ್ಟಾಂಗ ವಂದನೆಗಳನ್ನು ಹೇಳುತ್ತಿದ್ದೇನೆ. ಪ್ರಾರಂಭದಲ್ಲಿ ಹೇಗೆ ಮಾಡುವುದೆಂಬ ಚಿಂತನೆ ಇತ್ತು. ಆ ಚಿಂತನೆಯನ್ನು ನಮ್ಮ ಸುಧಾಮ ಶೆಟ್ಟಿ ಹಾಗೂ ಯೋಗೇಶ್ ಶೆಟ್ಟರು ನಾನಿದ್ದೀನಿ ಎಂಬ ಮಾತಿನೊಂದಿಗೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಈ ಜೋಡಿತೆಗಳ ಸಹಕಾರವನ್ನು ನಾವು ಮರೆಯುವಂತಿಲ್ಲ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ. ಇನ್ನು SDMನ ಅಧ್ಯಕ್ಷರಾದ ಸಂಗೀತರವರು ತಮ್ಮ ಮನೆಗೆಲಸಗಳನ್ನು ಬದಿಗಿಟ್ಟು ಶಾಲೆಯ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಮಯವನ್ನು ಮೀಸಲಿಟ್ಟುಕೊಂಡು ಎಲ್ಲರ ಅಚ್ಚುಮೆಚ್ಚುಗೆ ಪಾತ್ರರಾದ ಸಂಗೀತ ಅಕ್ಕನಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇನ್ನು ಯಾವುದೇ ಕೆಲಸ ಆಗಬೇಕಾದರೆ ಸರಿಯಾದ ಮಾರ್ಗದರ್ಶನ ಬೇಕು. ಅಂತೆ ಈ ಶಾಲೆಯ ಮಕ್ಕಳು ಹಾಗೂ ಹಳೆ ವಿದ್ಯಾರ್ಥಿಗಳ ಸೂತ್ರಧಾರಿಯಾಗಿ ಕೆಲಸ ಮಾಡಿದ ನಮ್ಮ ಶಾಲೆಯ ಹೃದಯ ಎಂದರೆ ತಪ್ಪಾಗಲಾರದು ನಮ್ಮ HM ಸುಧಾ ಮೇಡಮ್ ಇವರಿಗೆ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೆ ಒಂದೇ ಮಾತಿನಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮದ ಅನುಪಸ್ಥಿತಿಯಲ್ಲಿ ಇರುವಂಥ ಹಾಜಿ ಅಬ್ದುಲ್ ಜಲೀಲ್ ಸಾಹೇಬ್ ಇವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇನ್ನು ಈ ಶಾಲೆಯ ಪರವಾಗಿ ದುಡಿದ ಎಲ್ಲ SDM ಅಧ್ಯಕ್ಷರು ಹಾಗೂ ಅದರ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇನ್ನು ಈ ಕಾರ್ಯಕ್ರಮ ಮಾಡಲು ಅನೇಕ ಹಳೆಯ ವಿದ್ಯಾರ್ಥಿಗಳು ಮನೆ ಮನೆಗೆ ಹೋಗಿ ತಮ್ಮ ಶಾಲೆಯ ಶತಮಾನೋತ್ಸವದ ಬಗ್ಗೆ ತಿಳಿಸಿ ಅವರಿಂದ ದೇಣಿಗೆ ಪಡೆದು ಈ ಕಾರ್ಯಕ್ರಮದ ಒಂದು ಸುಂದರವಾದ ಬುನಾದಿ ಆಗಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಗುರುವಂದನೆ ಕಾರ್ಯಕ್ರಮದಲ್ಲಿ ಭಾಗವಾಗಿರುವ ನಮ್ಮೆಲ್ಲ ಶಿಕ್ಷಕರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದ ತಿಳಿಸುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ವಿದೇಶದಲ್ಲಿ ಇರುವಂಥ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ಹಿತೈಷಿಗಳಿಗೆ ಲೈವ್ ಟೆಲಿಕಾಸ್ಟ್ ಮಾಡಿರುವಂತಹ ನಮ್ಮ ಹಳೆ ವಿದ್ಯಾರ್ಥಿ ಮಿತ್ರರಾದ ರೆನಿಟಾ ಇವರಿಗೆ ಹಾಗೂ ರಕ್ಷಿತ್ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ತಿಳಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಬಂದಂತಹ ಮಾಧ್ಯಮ ಮಿತ್ರರು ಹಾಗೂ ಛಾಯಾಗ್ರಾಹಕರು, ಧ್ವನಿವರ್ಧಕ ಸಿಬ್ಬಂದಿ, ಶಾಮಿಯಾಲ ಅಲಂಕೃತ ಸಿಬ್ಬಂದಿ ವರ್ಗದವರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಹಳೆ ವಿದ್ಯಾರ್ಥಿ ಸಂಘದ ಸಭಾ ಕಾರ್ಯಕ್ರಮ ಪ್ರಾರಂಭದಿಂದ ಕೊನೆ ತನಕ ತಮ್ಮದೇ ಆದ ಶೈಲಿಯಲ್ಲಿ ನಿರೂಪಣೆಯನ್ನು ಮಾಡಿರುವಂಥ ನೀಲಾನಂದ್ ಸರ್ ಅವರನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಕೊನೆಯದಾಗಿ ನಮ್ಮ ಶಾಲೆಯ ಮೇಲೆ ಪ್ರೀತಿಯಿಂದ ದೇಣಿಗೆ ಕೊಟ್ಟಂಥ ಎಲ್ಲ ದಾನಿಗಳು ಹಾಗೂ ನಮ್ಮ ಶಾಲೆ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸುತ್ತಾ ನನ್ನ ವಂದನಾರ್ಥ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದವನ್ನು ತಿಳಿಸಿದಂಥ ಶ್ರೀ ನಾಗಾರ್ಜುನ್ ಇವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ ಈ ಒಂದು ಶತಮಾನೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಒಂದು ಶತಮಾನೋತ್ಸವ ಸಮಾರಂಭದ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಭಾಗಿಯಾದ